ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್. ನಮಸ್ಕಾರ, ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ಈ ದಿವಸದ ಪ್ರಮುಖ ಬೆಳವಣಿಗೆ ಜೊತೆಗೆ ನಿನ್ನೆಯ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಮತ್ತು ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳ ಬಗ್ಗೆ ಒಂದು ಅವಲೋಕನ. ಭಾರಿ ದೇಶದಲ್ಲ ಎಲ್ಲೆಡೆ ಭಾರಿ ಸುದ್ದಿ ಮಾಡ್ತಾ ಇರುವಂಥ ವಿಚಾರ ರಫೇಲ್ ಯುದ್ಧ ವಿಮಾನ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಫ್ರಾನ್ಸ್ನಲ್ಲಿ ತನಿಖೆ ನಡೆಯುತ್ತಾ ಇರುವಂಥ ವಿಚಾರ. ಇನ್ನೊಂದು ಕಡೆ ಸ್ಥಳೀಯವಾಗಿ ನಾವು ಮಂಗಳೂರು ಮೂಡಬಿದ್ರೆ ನೋಡೋದಿದ್ದರೆ ಮೂಡಬಿದ್ರೆ ನಿಡೋಡಿಯಲ್ಲಿ ಸೀ ಫುಡ್ ಪಾರ್ಕ್ ಏನು ನಿರ್ಮಾಣ ಆಗಲಿಕ್ಕುಂಟು. ಇದಕ್ಕೆ ಕೃಷಿಕರ ಭೂಮಿಯನ್ನು ಏನು ಸರ್ಕಾರ ಪಡಿಸಿಕೊಳ್ಳಿಕ್ಕೆ ಇದೆ, ಅಂದರೆ ಕೃಷಿ ಭೂಮಿ. ಈ ವಿಚಾರವಾಗಿ ಕೂಡ ಸ್ಥಳೀಯವಾಗಿ ಒಂದಷ್ಟು ಆಕ್ಷೇಪಗಳು, ಸ್ಥಳೀಯ ರೈತರ ವಿರೋಧಗಳು ಕೇಳಿ ಬಂದಿದೆ. ಈ ವಿಚಾರವನ್ನು ಕೂಡ ನಾವು ಮಾತಾಡ್ತೇವೆ. ಜೊತೆಗೆ ಇವತ್ತಿನಿಂದ ಸಂಪೂರ್ಣವಾಗಿ ಅಥವಾ ಆಲ್ಮೋಸ್ಟ್ 90% ಏನು ಅನ್ಲಾಕ್ ಪ್ರಕ್ರಿಯೆ ಜಾರಿಯಲ್ಲಿದೆ. ಏನೋ ಒಂದು ಸಿನಿಮಾ ಗೃಹಗಳು ಮತ್ತು ಪಬ್ ಹೊರತುಪಡಿಸಿದಂತೆ ಮತ್ತೆಲ್ಲವೂ ಇವತ್ತಿನಿಂದ ತೆರೆದುಕೊಳ್ಳುತ್ತಾ ಇದೆ. ಸೊ ಇದು ಕೂಡ ನಾವು ಮಾತನಾಡುವಂಥ ವಿಚಾರ. ಇನ್ನೊಂದು ಕಡೆ ಇದು ನೀರಾವರಿ ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರು ಹೇಳಿದ್ದಾರೆ, ಎತ್ತಿನ ಹೊಳೆ ಯೋಜನೆ ಪೂರ್ಣಗೊಳ್ಳಲಿಕ್ಕೆ ಇನ್ನೂ ಕೂಡ 2 ವರ್ಷ ಬೇಕಾಗಿದೆ ಅಂತ. ನೋಡೋಣ ಏನಂತ. ನಾನು ಮೊದಲಾಗಿ ನಿಡ್ಡೋಡಿಯ ಸೀ ಫುಡ್ ಪಾರ್ಕ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತೇನೆ. ಇದು ಏನು ಮೂಡಬಿದ್ರೆ ಸಮೀಪದ ನಿಡ್ಡೋಡಿ ಗ್ರಾಮದ ಫಲವತ್ತಾದ 50 ಎಕರೆ ಕೃಷಿ ಜಮೀನಿನಲ್ಲಿ, ಕೃಷಿ ಭೂಮಿಯಲ್ಲಿ ಸೀ ಫುಡ್ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಏನು ಸರ್ಕಾರ ಉದ್ದೇಶ ಮಾಡಿದೆ. ಸೊ ಇದರ ಬಗ್ಗೆ ಏನು ಇಲ್ಲಿ ಸ್ಥಳೀಯವಾಗಿ ಸ್ಪಷ್ಟವಾದಂಥ ಮಾಹಿತಿಯನ್ನು ಸರ್ಕಾರ ಜನತೆಗೆ ನೀಡಿಲ್ಲ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಇವಾಗ ಸರ್ಕಾರ ಏನು ಅಂದಾಜು ಮಾಡಿರುವಂಥ ಅಥವಾ ಏನು ಉದ್ದೇಶ, ಯಾವ ಭೂಮಿ, ಯಾವ ಜಾಗ, ಯಾವ ಪ್ರದೇಶ ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿ ವಿಜುವಲಲ್ಲಿ ನೋಡ್ತಾ ಇದ್ದೀರಿ. ಇದು ಆ ನಿಡೋಡಿ ಪ್ರದೇಶದ ಫಲವತ್ತಾದ ಕೃಷಿ ಭೂಮಿ. ವರ್ಷದಲ್ಲಿ 3 ಬೆಳೆಯುವಂಥ ಭೂಮಿ ಇದು, ಕೃಷಿ ಜಮೀನು. ಈ ಜಾಗದಲ್ಲಿ ಈ ಪ್ರದೇಶದಲ್ಲಿ ಸುಮಾರು 50 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಸೀ ಫುಡ್ ಪಾರ್ಕನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಉದ್ದೇಶ ಮಾಡಿದೆ. ಇಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಮೀನು ಸಂಸ್ಕರಣೆಗೆ ಸಂಬಂಧಪಟ್ಟಂಥ ಏನು ಫ್ಯಾಕ್ಟ್ರಿಗಳು ಬರುತ್ತೆ. ಈಗ ಪ್ರಶ್ನೆ, ನೀವು ಮೀನು ಸಂಸ್ಕರಣೆ ಮಾಡ್ತೀರಿ, ನಿಮಗೆ ಅಲ್ಲಿ ದಿನಕ್ಕೆ ಎಷ್ಟು ನೀರು ಬೇಕು. ಯಾಕಂದರೆ ಸಂಸ್ಕರಣಾ ಘಟಕದಲ್ಲಿ ಯಥೇಚ್ಛವಾದಂಥ ನೀರುಗಳು ಬೇಕಾಗುತ್ತೆ. ಕನಿಷ್ಠ 5 ಲಕ್ಷ ಲೀಟರ್ನಷ್ಟು ನೀರು ಬೇಕಾಗುತ್ತೆ ಅನ್ನುವಂಥ ಒಂದು ಅಂದಾಜು ಇದೆ. ಮತ್ತು ಜೊತೆಗೆ ಆ ಬಳಿಕ ಸಂಸ್ಕರಣೆ ಆದ ಬಳಿಕ ತ್ಯಾಜ್ಯ ನೀರನ್ನು ಎಲ್ಲಿ ಬಿಡ್ತೀರಿ ಅನ್ನುವಂಥದ್ದು ಕೂಡ ಈಗ ಸರ್ಕಾರಲ್ಲಿ ಸ್ಪಷ್ಟಪಡಿಸಲಿಲ್ಲ. ಸೊ ಸ್ಥಳೀಯರು, ಯಾಕಂತ ಹೇಳಿದ್ರೆ ಇಲ್ಲಿ ಸ್ಥಳೀಯವಾಗಿ ಆ ಪ್ರದೇಶದ ಸುತ್ತಮುತ್ತ ವಾಸ ಮಾಡ್ತಾ ಇರೋರು ಕುಡುಬಿ ಸಮುದಾಯದವರು. ಕುಡುಬಿ ಸಮುದಾಯ ಒಂದು ಸಣ್ಣ ಸಮುದಾಯ, ಹಿಂದುಳಿದ ಸಮುದಾಯ, ಏನು ಪರಿಶಿಷ್ಟ ಪಂಗಡದಲ್ಲಿ ಬರುವಂಥ ಒಂದು ಸಮುದಾಯ ಮತ್ತು ಏನು ಅತ್ಯಂತ ಸೌಮ್ಯ ಸ್ವಭಾವದ ಜನರು, ಜೊತೆಗೆ ಕೃಷಿಯನ್ನೇ ಅವಲಂಬಿಸಿರುವಂಥ ಒಂದು ಏನು ಪರಿವಾರ, ಸಮುದಾಯ. ಸೊ ಇವರು ವಾಸ ಮಾಡ್ತಾ ಇರುವಂಥ ಪ್ರದೇಶ ಇದು. ಇಲ್ಲಿ ಈ ಕೃಷಿ ಏನು ಸೀ ಫುಡ್ ಪಾರ್ಕ್ ನಿರ್ಮಾಣದ ಬಗ್ಗೆ ಈಗ ಅಂದಾಜು ಆಗಿದೆ. ಈಗಾಗಲೇ ಸ್ಥಳೀಯ MLA ಉಮನಾಥ್ ಕೋಟ್ಯಾನ್ ಅವರು ಕೂಡ ಅಂಥದ್ದೇನು ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಭರವಸೆ ಕೊಟ್ಟಿದ್ದಾರೆ. ಮಾಜಿ ಎಮ್ ಎಲ್ ಎ ಅಭಯ್ ಚಂದ್ರ ಜೈನ್ ಅವರು ಕೂಡ ಇದಕ್ಕೆ ಸ್ಥಳೀಯವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತು ಇಲ್ಲಿ ಗಮನಿಸಬೇಕಾದ ವಿಚಾರ, ಈ ಸೀ ಫುಡ್ ಪಾರ್ಕ್ ಅನ್ನೋದು ಅದು ಪುತ್ತೂರಿನಲ್ಲಿ ಏನು ನಿರ್ಮಾಣ ಆಗಲಿಕ್ಕೆ ಉದ್ದೇಶದಲ್ಲಿತ್ತು. ಬಟ್ ಅಲ್ಲಿ ಏನಾಯಿತು, ಸ್ಥಳೀಯರು ಸರ್ಕಾರ ನಿಗದಿಪಡಿಸಿದಂಥ ಭೂಮಿ ಏನಿತ್ತು, ಆ ಪ್ರದೇಶ, ಆ ಜಮೀನು, ಅದು ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಮತ್ತು ಆ ಸರ್ಕಾರಿ ಮೆಡಿಕಲ್ ಕಾಲೇಜಿಗಂತ ಏನು ಉದ್ದೇಶವಾಗಿ ಕಾದಿರಿಸಲಾದ ಭೂಮಿ ಅಂತ ಸ್ಥಳೀಯರು ಎಲ್ಲ ಪಕ್ಷದವರು ಸೇರಿ ಅಲ್ಲಿ ಪ್ರತಿರೋಧ ಮಾಡಿದರು, ಹೋರಾಟ ಮಾಡಿದರು. ಆ ಹಿನ್ನೆಲೆಯಿಂದಾಗಿ ಅಲ್ಲಿಂದ ಆ ಯೋಜನೆ ಅದು ಏನು ಸಾಗಲ್ಪಟ್ಟಿತ್ತು. ಪುತ್ತೂರಿನ ಜನತೆ ಅದನ್ನು ಹೊರಗೆ ಕಳುಹಿಸಲಿ ಯಶಸ್ವಿಯಾದರು. ಅದು ಇವಾಗ ಕೊನೆಗೆ ಬಂದು ಮಂಗಳೂರು ಮೂಡಬಿದ್ರೆ ಸನಿಯಾದ ನಿಡ್ಡೋಡಿ ಅನ್ನುವ ಗ್ರಾಮಕ್ಕೆ ಬಂದು ನಿಂತಿದೆ. ಇವಾಗ ಅಲ್ಲಿಗೆ ಏನು ಸ್ಥಳೀಯವಾಗಿ ಪ್ರಾಂತ ರೈತ ಸಂಘದ ಪ್ರತಿನಿಧಿಗಳು ಭೇಟಿ ಕೊಟ್ಟಿದ್ದಾರೆ.
ಜೊತೆಗೆ DYFI ಕಾರ್ಯಕರ್ತರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಭೇಟಿ ಕೊಟ್ಟು ಗ್ರಾಮಸ್ಥರಿಗೆ ನಿಮ್ಮ ಏನು ಕೃಷಿ ಭೂಮಿ ಯಾವುದೇ ಕಾರಣಕ್ಕೂ ನಿಮ್ಮ ಕೃಷಿ ಭೂಮಿ ನೀವು ವರ್ಷದಲ್ಲಿ 3 ಬೆಳೆ ತೆಗಿತಾ ಇರುವಂಥ ನಿಮ್ಮ ಕೃಷಿ ಭೂಮಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕೈ ತಪ್ಪಿ ಹೋಗದಂತೆ ನಾವು ಏನು ನಿಮ್ಮ ಪರವಾಗಿ ನಿಲ್ತೇವೆ, ನಾವು ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು KRS ಕರ್ನಾಟಕ ಪ್ರಾಂತ ರೈತ ಸಂಘ ಹೇಳಿದೆ. ಜೊತೆಗೆ DYFI ಸಂಘಟನೆ ಕೂಡ ಹೇಳಿರುವಂಥ ವಿಚಾರ. ಇವಾಗ ಈ ನಡುವೆ ಯಾಕಂತ ಹೇಳಿದ್ರೆ ಈ ಸೀ ಫುಡ್ ಪಾರ್ಕ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಮತ್ತು ಯಾವ್ಯಾವ ಥರದಲ್ಲಿರುತ್ತೆ, ಟೋಟಲ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅನ್ನೋ ಬಗ್ಗೆ ಸರ್ಕಾರ ಇನ್ನೂ ಕೂಡ ಸ್ಥಳೀಯರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಏನು ಕಂದಾಯ ಅಧಿಕಾರಿಗಳು ಬರ್ತಾರೆ, ಸರ್ವೆ ಮಾಡ್ತಾರೆ, ಹೋಗ್ತಾರೆ, ಎಲ್ಲಿಂದ ಇಲ್ಲಿ ಎಷ್ಟು ಜಾಗ ಹೋಗುತ್ತೆ ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ಜನರ ಮುಂದೆ ಇಟ್ಟಿದ್ದಾರೆ. ಜನರು ಈ ಮೊದಲು ಕೂಡ ನಿಡ್ಡೋಡಿ ಅನ್ನುವಂಥ ಒಂದು ಪ್ರದೇಶ ಇಲ್ಲಿ ಬೇರೆ ಬೇರೆ ಕೈಗಾರಿಕೆ ಅಥವಾ ಉದ್ದಿಮೆಗಳು, ಉಷ್ಣವಿದ್ಯುತ್ ಸ್ಥಾವರಗಳು ಅಥವಾ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯಾದವ್ ಶೆಟ್ಟಿ ಅವರು, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಯಾದವ್ ಶೆಟ್ರೆ. ನಮಸ್ತೆ. ಈಗ ನೀವು ನಿನ್ನೆ ದಿವಸ ನಿಡ್ಡೋಡಿಗೆ ಭೇಟಿ ಕೊಟ್ಟಿದ್ದೀರಿ, ಸೀ ಫುಡ್ ಪಾರ್ಕ್ ಆಗುವಂಥ ಪ್ರದೇಶ. ಈಗ ಹೌದು, ಈಗ ಯಾದವ್ ಶೆಟ್ಟಿ ಅವರೇ, ಅಲ್ಲಿ ಸ್ಥಳೀಯರಿಗೆ ಏನಾದರೂ ಕಂದಾಯ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ ನಿಮ್ಮ ಭೂಮಿ ಹೋಗುತ್ತೆ ಅನ್ನೋದನ್ನೇನು ಏನಾದರೂ ಅವರಿಗೆ ನೋಟಿಸ್ ಕೊಟ್ಟಿದ್ದಾರಾ ಅಥವಾ ಅವರಿಗೆ ತಿಳಿಸಿದ್ದಾರಾ ಅಥವಾ ಏನು ನಡೀತಾ ಉಂಟು? ಇದು ಯಾವುದೇ ರೀತಿಯಲ್ಲಿ ಅವರಿಗೆ ಮುನ್ಸೂಚನೆ ಕೊಡ್ಲಿಲ್ಲ. ಓಕೆ. ಜನರನ್ನು ವಿಶ್ವಾಸ ತೆಗೆದುಕೊಳ್ಳದೆ, ಆ ಒಂದು ಯೋಜನೆಯ ಸಮಗ್ರ ಮಾಹಿತಿ ಕೊಡದೆ ಸೀ ಫುಡ್ ಸಂಸ್ಕರಣಾ ಘಟಕ ಏನಾಗ್ತದೆ ಅದು ನಿಜಕ್ಕೂ ಜನ ವಿರೋಧಿ ಆಗ್ತದೆ. ಆದ್ದರಿಂದ ಅಲ್ಲಿ ಕುಡುಬಿ ಸಮುದಾಯವರು ಹೆಚ್ಚಾಗಿ ವಾಸಿಸುತ್ತಿದ್ದಾರೆ. ಬಹಳಷ್ಟು ಪ್ರಾಮಾಣಿಕ ಹಿನ್ನೆಲೆ ಇಲ್ಲ, ಒಂದು ಜಾನಪದ ಹಿನ್ನೆಲೆ ಇಲ್ಲ, ಒಂದು ಮುಗ್ಧವಾದಂತ ಕುಡುಬಿ ಸಮುದಾಯ ಮೂಡಬಿದ್ರೆ ಸುತ್ತಮುತ್ತಲ ಬೇರೆ ಬೇರೆ ಕಡೆ ಇದ್ದಾರೆ. ಅವರು ಈ ಹಿಂದೆ 3-4 ಯೋಜನೆಗಳನ್ನು ವಿರೋಧ ಮಾಡಿ ಯಶಸ್ವಿಯಾಗಿದ್ದಾರೆ. ಅತ್ಯಂತ ಸಣ್ಣ ರೈತರು ಹೆಚ್ಚಾಗಿದ್ದಾರೆ ಅಲ್ಲಿ, ಸಣ್ಣ ರೈತರು, ಕೂಲಿಕಾರರು. ಆದ್ದರಿಂದ ಯಾವುದೇ ರೀತಿಯಲ್ಲಿ ಕೂಡ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಸಾಧಕ ಬಾಧಕಗಳನ್ನು ಹೇಳದೆ ಈ ಒಂದು ಸೀ ಫುಡ್ ಸಂಸ್ಕರಣಾ ಘಟಕ ಏನಿದೆ ಅದನ್ನು ಸ್ಥಾಪಿಸಿದ್ದು ಖಂಡಿತ ಕೂಡ ಅದು ಜನ ವಿರೋಧಿ ಆಗ್ತದೆ. ಆ ರೀತಿಯಾದನ್ನು ಸ್ಥಳೀಯ ಶಾಸಕರು ಮತ್ತು ಸಚಿವರಾದ ಅಂಗಾರವರು ಅದನ್ನು ಅರ್ಥ ಮಾಡಿಕೊಳ್ಬೇಕಂತ ನಾನು ಈಗ ಯಾದವ್ ಶೆಟ್ಟಿ ಅವರೇ, ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಅದೇ ಜಾಗವನ್ನು ಗುರುತು ಮಾಡಿಕೊಂಡಿದ್ದಾರೆ ಅಥವಾ ಅದೇ ಜಾಗದಲ್ಲಿ ಇಂಥ ಒಂದು ಸೀ ಫುಡ್ ಫ್ಯಾಕ್ಟ್ರಿ ಆಗುತ್ತೆ ಅನ್ನುವ ಬಗ್ಗೆ ಯಾವ ಆಧಾರದಲ್ಲಿ ಈಗ ನಾವು ಹೇಳುವಂಥದ್ದು? ನಾವು ಯಾವ ಆಧಾರದಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಪತ್ರಿಕೆಗಳಲ್ಲಿ ಅಲ್ಲಿನ ಶಾಸಕರು ಮತ್ತು ಸಚಿವ ಅಂಗರು ಬಂದದ್ದು, ಜನ ವಿರೋಧ ಮಾಡಿದ್ದು ಪತ್ರಿಕೆಯಲ್ಲಿ ಬಂತು. ನಾನು ಈ ಹಿಂದೆ ಉಷ್ಣ ವಿದ್ಯುತ್ ಸ್ಥಾವರ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ದೇನೆ. ಮತ್ತು ಆ ಒಂದು ಯೋಜನೆ ಸ್ಥಗಿತವಾದ ನಂತರ ನಾನು ಆ ಸ್ಥಳವನ್ನ ಬಡವರಿಗೆ ಮನೆ ನಿವೇಶನಕ್ಕಾಗಿ ಮೀಸಲಿಡಬೇಕೆಂದ ಆಗಿನ ಶಾಸಕ ಅಭಯ್ ಚಂದ್ರ ಮತ್ತು ಬೇರೆಯವರಿಗೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ರೆ ಹೋರಾಟ ಮಾಡಿದ್ದೇನೆ. ಅಲ್ಲಿ ಸುಮಾರು 3-4 ಎಕರೆಯಲ್ಲಿ 63 ಮನೆ ನಿವಾಸ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಈಗ ಈ ಯೋಜನೆ ಪ್ರಾರಂಭ ಆದ್ರೆ ಯಾರು ಅತ್ಯಂತ ಬಡ ವಿಭಾಗದ ಒಂದು ತುಂಡು ಜಾಗ ಇಲ್ಲದ ಅಂತ ಬಡ ಕುಟುಂಬಕ್ಕೆ ಮಾಡಿದ ಅನ್ಯಾಯ ಆಗ್ತದೆ, ಪರಮ ಅನ್ಯಾಯ ಆಗ್ತದೆ. ಮನೆ ನಿವೇಶ ಕೊಟ್ಟಂತ ಜಾಗವನ್ನ ಈ ಯೋಜನೆಗೆ ಮೀಸಲಿಡೋದು ಅದು ಇನ್ನೊಂದು ದುರಂತ ಅಂತ ಹೇಳ್ಬೇಕಾಗ್ತದೆ. ಈಗ ಇನ್ನೊಂದು, ಅಲ್ಲೆಲ್ಲ 3 ಬೆಳೆ ತೆಗೆಯುವಂತ ಕೃಷಿ ಭೂಮಿಗಳು ಇದಾವೆ ಅಂತ ಹೇಳ್ತಾರೆ. ಹೌದು, ಖಂಡಿತ ಕೂಡ 3 ಬೆಳೆ ಬಾಳುವ ಬೆಳೆ ತೆಗೆಯುವ ಕೃಷಿ ಇದೆ, ತರಕಾರಿ ಕೃಷಿ ಮಾಡ್ತಾ ಇದ್ದಾರೆ. ಬಹಳ ಶ್ರಮ ಪಟ್ಟು ನಾವು ಕಣ್ಣಾರೆ ನೋಡಿದ್ದೇವೆ ಅದನ್ನು. ಬಹಳ ಸುಂದರವಾದ ಗದ್ದೆಗಳು, ಆ ಫಲವತ್ತಾದ ಬೆಳೆಗಳು, ಅದೆಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ ಸರ್. ಅಂದ್ರೆ ಜನ ಏನ್ ಹೇಳ್ತಾರೆ? ಜನ ಅಲ್ಲಿ ಬಹಳ ಒಗ್ಗಟ್ಟು ಇದೆ ಅವರಿಗೆ. ಆ ಹೋರಾಟಗಾರರು ಯಾವುದೇ ಒಬ್ಬ ಅಪ್ರಾಮಾಣಿಕ ಹೋರಾಟಗಾರರನ್ನು ನಂಬುವುದಿಲ್ಲ.
ಓಹೋ ಹೋ ಹೋ. ಅದು ಯಾರೇ ಬಂದು ಅವ್ರಿಗೆ ಇದು ಮಾಡಿದ್ರು ಕೂಡ ಅವ್ರು ನಮ್ಮ ಹತ್ತು ಅವರ ಅಂತ ಹಿನ್ನೆಲೆ ಇದೆ. ನಿಮ್ಮ ಹೋರಾಟದಲ್ಲಿ ನಾವಿರ್ತೇವೆ ಅಂತ ಹೇಳಿದ ತಕ್ಷಣ ಅವರು ಯಾರನ್ನು ನಂಬುದಿಲ್ಲ. ಅಪ್ರಾಮಾಣಿಕ ಹೋರಾಟ ಖಂಡಿತ ನಂಬುದಿಲ್ಲ, ಅವ್ರಿಗೆ ನಂಬಿಕೆ ಬರಬೇಕು. ಈಗ ನಿಮ್ಮ ನಮಗೆ ಬೇರೆ ಬೇರೆ ಕಾರಣದಿಂದ ಅವರ ಒಂದು ನಿಕಟ ಸಂಬಂಧ ಇದೆ. ಮತ್ತೆ ನಿನ್ನೆ ಮುನೀರ್ ಕಾಟಿಪಲ್ಲ ಬಂದಿದ್ದಾರೆ, ಅವರ ಹಿನ್ನೆಲೆ ಕೂಡ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ MR ಬೇರೆ ಬೇರೆ ಯೋಜನೆಗಳಲ್ಲಿ, ಅದು ಅವರಿಗೆ ಕೂಡ ಗೊತ್ತಿದೆ. ಆತರ ನಮ್ಮನ್ನು ಒಂದು ನಂಬಿದ್ದಾರೆ ಅವರು. ಮತ್ತು ನಾವು ಕೂಡ ಹೇಳಿದೆ, ನೀವು ಹೋರಾಟ ಮಾಡಿ, ನಿಮ್ಮ ಒಟ್ಟಿಗೆ ನಾವು ಹಿಂದೆಗಡೆ ಇದ್ದೇವೆ ಅಂತ ಹೇಳಿದೆ. ಅಂದ್ರೆ ಈಗ ಅವರಿಗೆ ತುಂಬಾ ಖುಷಿಯಾಗಿದೆ. ಸ್ಥಳೀಯ ಕುಡುಬಿ ಸಮುದಾಯದವರು ಏನು ನಿಮ್ಮ ಈ ಒಂದು ಬೆಂಬಲ, ನೈತಿಕ ಬೆಂಬಲ ಮತ್ತು ನೀವು ಹೋರಾಟಕ್ಕೆ ಮುಂದಾಗಿರುವುದಕ್ಕೆ ಅವರು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿದ್ದಾರೆ. ಖಂಡಿತ ಕೂಡ ಅವರು ಹೇಳಿದ್ದಾರೆ, ನಾವು ಹೇಳಿದ್ದೇವೆ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ನಾವು ಹೇಳೋದು. ಅದು ಅವರಿಗೆ ಖುಷಿ ಕೊಟ್ಟಿದೆ. ಓಕೆ 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 ಎಸ್. ಈಗ ಏನ್ ಮಾಡುದಂತ, ಈಗ ಮುಂದೆ ಏನ್ ಮಾಡುದಂತ? ಈಗ ಮುಂದೆ ನಾವು ಅದರ ಸಾಧಕ ಬಾಧಕಗಳ ಬಳಿ ಇನ್ನಷ್ಟು ಅಧ್ಯಯನ ಮಾಡ್ತೇವೆ ಮತ್ತು ಹೋರಾಟ ಮಾಡುವವರನ್ನು ಆ ಒಂದು ವಿಷಯದಲ್ಲಿ ಸಮಾನ ಮನಸ್ಕರನ್ನು ಒಟ್ಟಾಗಿ ಸೇರಿಸಿ ಅಲ್ಲಿನ ಹೋರಾಟಗಾರರಿಗೆ ಇಡೀ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಬೆಂಬಲ ಸಿಗುವಂತೆ ಮಾಡ್ತೇವೆ. ಈಗ ಸೀ ಫುಡ್ ಪಾರ್ಕ್ ಅನ್ನೋದು ಈಗ ಇನ್ನೊಂದು ಕಡೆ ಕರಾವಳಿ ದೊಡ್ಡ ಮಟ್ಟದಲ್ಲಿ ಮೀನುಗಾರಿಕೆಯ ವಹಿವಾಟಿಗೆ ಸಂಬಂಧಪಟ್ಟಂತ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ಸೀ ಫುಡ್ ಪಾರ್ಕ್ ಬರಬೇಕಲ್ವಾ? ನಾವು ಯಾವುದೇ ಉದ್ದಿಮೆಗೆ ವಿರೋಧ ಇಲ್ಲ. ಓಕೆ. ಆದ್ರೆ ಸರ್ಕಾರ ಆಗಲಿ, ಸ್ಥಳೀಯ ಶಾಸಕರಾಗಲಿ, ಸಚಿವ ಅಂಗಾರಾಗಲಿ, ಅವರು ಮೊದಲು ಜನರಿಗೆ ಈ ಯೋಜನೆ ಸಾಧಕ ಬಾಧಕಗಳನ್ನು ವಿವರಣೆ ನೀಡಬೇಕು. ಯಾವ್ದು ತೊಂದರೆ ಆಗ್ತದೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕು, ಯಾವ್ದು ತೊಂದರೆ ಆಗುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಬಡವರಿಗೆ ಮನೆ ನಿವೇಶನ ಕೊಟ್ಟು ಅದೇ ಜಾಗವನ್ನು ಈ ಉದ್ದಿಮೆಗೆ ಉಪಯೋಗ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ಅಂದ್ರೆ ಇಲ್ಲಿ ಒಂದು ಸ್ಪಷ್ಟ, ನಿಮಗೆ ಉದ್ದಿಮೆ ಬಗ್ಗೆ ಏನು ಆಕ್ಷೇಪ ಇಲ್ಲ? ಇಲ್ಲ ಇಲ್ಲ. ನಾವು ಅಂದ್ರೆ ಹೇಳಿ ಅದು ಶೆಟ್ರೆ. ಯಾವುದೇ ಕುರುಡು ನಂಬಿಕೆಯಲ್ಲಿ ವಿರೋಧ ಮಾಡೋದಿಲ್ಲ. ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾವುದೇ ಯೋಜನೆಯನ್ನು ಜಾರಿ ಮಾಡಬಾರದು ಎನ್ನುವುದು ನಮ್ಮ ದೃಢವಾದ ನಿಲುವು. ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮತ್ತೆ ಇನ್ನೊಂದು ಕೃಷಿ ನಡೀತಾ ಇರುವಂತಹ ಫಲವತ್ತಾದ ಭೂಮಿಯಲ್ಲಿ ಮಾಡಬಾರದು ಅಂತ. ಹೌದು, ಖಂಡಿತ ಕೂಡ ಫಲವತ್ತಾದ ಭೂಮಿಯಾಗಿದೆ. ಎಸ್ ಎಸ್. ಯಾದವ್ ಶೆಟ್ಟಿ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಇದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿಯವರ ಅಭಿಪ್ರಾಯಗಳು. ಎಸ್, ನಮ್ಮದು ನೇರವಾಗಿ ಉದ್ದಿಮೆ ಅಥವಾ ಏನು ವಹಿವಾಟಿಗೆ ಸಂಬಂಧಪಟ್ಟ ವಿರೋಧ ಅಲ್ಲ, ಆದರೆ ಸ್ಥಳೀಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಜೊತೆಗೆ ಸ್ಥಳೀಯರಿಗೆ ಏನು ಉದ್ದಿಮೆ ಇದು, ಏನು ವ್ಯಾಪಾರ ಇದು, ಏನು ವಹಿವಾಟಿದು, ಏನು ಪಾರ್ಕ್ ಇದು, ಏನು ಇಂಡಸ್ಟ್ರಿ ಇದು ಅನ್ನೋ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕು. ಆ ಮಾಹಿತಿಯ ನೆಲೆಯಲ್ಲಿ ಕುಳಿತು ಚರ್ಚೆ ಆಗಬೇಕು. ಆ ಚರ್ಚೆಯ ಬಳಿಕ ಅಷ್ಟೇ ನಾವು ಈ ಒಂದು ಹೋರಾಟದ ಬಗ್ಗೆ ಅಥವಾ ಈ ಒಂದು ಪಾರ್ಕ್, ಸೀ ಫುಡ್ ಪಾರ್ಕ್ ಅಂತ ಏನೀಗ ಸರ್ಕಾರ ಮುಂದಾಗಿದೆ, ಇದರ ಬಗ್ಗೆ ನಾವು ಮುಂದಡಿ ಅಥವಾ ಮುಂದುವರಿದು ಆಲೋಚನೆ ಮಾಡಬಹುದು. ನೇರವಾಗಿ ಜನರನ್ನು ಕತ್ತಲಲ್ಲಿಟ್ಟು ಈ ರೀತಿಯ ಸರ್ವೆ ಮಾಡೋದು ಅಥವಾ ಸಮೀಕ್ಷೆ ಮಾಡೋದು ಅಥವಾ ಜನರ ಹತ್ರ ಇಲ್ಲೇ ಈ ಜಾಗವನ್ನು ಸ್ವಾಧೀನ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥ ಒಂದು ಆತಂಕವನ್ನು ಬಿತ್ತಿ ಹೋಗುವುದಕ್ಕಿಂತ ಜನರಿಗೆ ಸ್ಪಷ್ಟವಾದ ವಿಚಾರಗಳನ್ನು, ಸ್ಪಷ್ಟವಾದಂಥ ಅಭಿಪ್ರಾಯಗಳನ್ನು ಜನರ ಮುಂದೆ ಇಡಬೇಕು. ಕೇವಲ ಕೈಗಾರಿಕೆ ಅನ್ನೋ ಕಾರಣಕ್ಕಾಗಿ ನಾವು ವಿರೋಧ ಮಾಡೋದಿಲ್ಲ. ಅದು ಜನರಿಗೆ ಯಾವ ಮಟ್ಟದಲ್ಲಿ ಅದು ತೊಂದರೆ ಆಗುತ್ತೆ, ಅನ್ನೋದನ್ನು ತಿಳಿಸಬೇಕು. ಅದಲ್ಲದೆ ಸ್ಥಳೀಯ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಅಭಿಪ್ರಾಯ. ಜೊತೆಗೆ ಯಾದವ್ ಶೆಟ್ಟಿಯವರು ಹೇಳಿರುವಂಥದ್ದು, ನಿನ್ನೆ ದಿವಸ ಮುನೀರ್ ಕಾಟಿಪಳ್ಳ, ಸಾಮಾಜಿಕ ಹೋರಾಟಗಾರರಾಗಿರುವಂಥ ಮುನೀರ್ ಕಾಟಿಪಳ್ಳ, ಆಮೇಲೆ ಯಾದವ್ ಶೆಟ್ಟಿಯವರು ಮತ್ತು ಅವರ ರೈತ ಸಂಘದ ಮುಖಂಡರುಗಳು, ಸ್ಥಳೀಯರು ಅಲ್ಲಿ ಭೇಟಿ ಮಾಡಿದಾಗ ಆ ಪ್ರದೇಶದಲ್ಲಿ ಇರುವಂಥ ಜನಸಮುದಾಯ ಯಾರು, ಕುಡುಬಿ ಸಮುದಾಯದವರು ತುಂಬ ಮುಗ್ಧವಾದ,
ತುಂಬ ಪ್ರಾಮಾಣಿಕವಾದ, ತುಂಬ ಸತ್ಯನಿಷ್ಠೆಯ ಮೇಲೆ ಇವತ್ತಿಗೆ ಕೂಡ ನಂಬಿಕೆ ಇಟ್ಟುಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇರುವಂಥ ಕುಡುಬಿ ಸಮುದಾಯದ ಜನರು ಅಷ್ಟು ಸುಲಭವಾಗಿ, ಅಷ್ಟು ನೇರವಾಗಿ, ಅಷ್ಟು ಸರಳವಾಗಿ ಯಾವುದೇ ಹೋರಾಟಗಾರರನ್ನು ಅಥವಾ ಯಾವುದೇ ಹೋರಾಟವನ್ನು ನಂಬುವವರು ಅಲ್ಲ, ಬೆಂಬಲಿಸುವವರು ಅಲ್ಲ. ಸೊ ಅವರಿಗೆ ಹೋರಾಟಗಾರರು ತುಂಬ ಪ್ರಾಮಾಣಿಕವಾಗಿರಬೇಕು. ಹೋರಾಟ ಮಾಡ್ತಾ ಇರುವವರ ಏನು ಉದ್ದೇಶ, ಧ್ಯೇಯ ಉದ್ದೇಶ ಕೂಡ ಅದರಲ್ಲಿ ಪ್ರಾಮಾಣಿಕ ಉದ್ದೇಶ ಇರಬೇಕು. ಸೊ ಆ ಕಾರಣದಿಂದಾಗಿ ಅವರು ನೋಡ್ತಾರೆ ಯಾರ ಜೊತೆಗೆ ನಾವು ನಿಲ್ಲಬೇಕು ಅನ್ನುವಂಥ. ಸೊ ಇಂಥ ಸಂದರ್ಭದಲ್ಲಿ ಯಾದವ್ ಶೆಟ್ಟಿ ಅವರು ಇಲ್ಲಿ ಹೇಳಿರುವಂಥದ್ದು, ಈ ಪರಿಸರದಲ್ಲಿ ಇರುವಂಥ ಈ ಸುಮಾರು 50 ಎಕರೆ ಆಸುಪಾಸಿನಲ್ಲಿರುವಂಥ ಸಮುದಾಯ ಏನಿದೆ ದೊಡ್ಡ ಮಟ್ಟದಲ್ಲಿ ಕುಡುಬಿ ಸಮುದಾಯದವರು, ಅವರಿಗೆ ನಾವು ಬೆಂಬಲ ಏನು ನೈತಿಕ ಬೆಂಬಲ ಕೊಡ್ತೇವೆ ಅಂತ ಹೇಳುವಾಗ ಅವರು ತುಂಬ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ ಮತ್ತು ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲದ ಅಗತ್ಯ ಇದೆ ಅನ್ನೋದನ್ನು ಕೂಡ ನಮ್ಮ ಮುಂದೆ ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ಇವತ್ತು ಯಾದವ್ ಶೆಟ್ಟಿ ಅವರು ನಮ್ಮ ಮುಂದೆ ಹೇಳಿದ್ದಾರೆ. ನಾನು ಈ ವಿಚಾರವಾಗಿ ಇನ್ನೊಂದಷ್ಟು ಮಾತಾಡಬೇಕಾಗಿದೆ. ಮಧ್ಯೆ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್.
ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ಎಸ್, ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನು ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಎಸ್, ನಾನು ಬ್ರೇಕ್ಗಿಂತ ಮೊದಲು ನಿಡೋಡಿ ಸೀ ಫುಡ್ ಪಾರ್ಕ್ ಬಗ್ಗೆ ಮಾತಾಡ್ತಾ ಇದ್ದೆವು. ಎಸ್, ನಿಡೋಡಿಯಲ್ಲಿ ನಿರ್ಮಾಣ ಆಗಲಿಕ್ಕೆ ಉದ್ದೇಶಿತ ಸೀ ಫುಡ್ ಪಾರ್ಕ್ ಬಗ್ಗೆ ಈಗಾಗಲೇ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಕೃಷಿಕರು, ಕುಡುಬಿ ಸಮುದಾಯದವರು. ಮುನೀರ್ ಅವರೇ ನಮಸ್ಕಾರ. ನಮಸ್ತೆ ತಾರನಾಥ್, ಹೇಳಿ. ಎಸ್, ನಮ್ಮ ಜೊತೆಗೆ ಮುನೀರ್ ಕಾಟಿಪಳ್ಳ ಅವರು ಡಿವೈಎಫ್ಐ ಸಂಘಟನೆಯ ರಾಜ್ಯ ಅಧ್ಯಕ್ಷರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಮುನೀರ್ ಅವರೇ, ನಿನ್ನೆ ದಿವಸ ನೀವು ನಿಡೋಡಿಗೆ ಭೇಟಿ ನೀಡಿದ್ದೀರಿ. ಅಲ್ಲಿ ಏನು ಸ್ಥಳೀಯವಾಗಿ ನಿರ್ಮಾಣ ಆಗಲಿಕ್ಕೆ ಇರುವಂಥ ಸೀ ಫುಡ್ ಪಾರ್ಕ್ ಬಗ್ಗೆ ಅಲ್ಲಿ ಸ್ಥಳೀಯರ ಜೊತೆಗೆ ಮಾತನಾಡಿದ್ದೀರಿ. ಎಸ್, ಏನು ಆಕ್ಷೇಪಗಳು, ಯಾಕೆ ಆಕ್ಷೇಪಗಳು ಮುನೀರ್ ಅವರೇ? ಬಹಳ ಪ್ರಧಾನವಾಗಿ ಸೀ ಫುಡ್ ಪಾರ್ಕ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ರೀತಿಯ ಪ್ರೊಡಕ್ಷನ್ಗಳು, ಮೀನಿನ ಇವುಗಳು ಆಗ್ತವೆ, ಮತ್ತು ಅದರಲ್ಲಿ ಅದಕ್ಕೆ ಬಳಕೆ ಆಗುವಂತ ಮೀನಿನ ಪ್ರಮಾಣ ಏನು, ಮತ್ತು ಅದಕ್ಕೆ ಬೇಕಾದಂತ ನೀರು ಎಲ್ಲಿಂದ ಬರ್ತದೆ, ಮತ್ತು ಆ ಕಲುಷಿತ ನೀರು, ಮೀನು ಶುದ್ಧೀಕರಣ ಮಾಡಿದಂತ ಕಲುಷಿತ ನೀರು, ಇದನ್ನ ಹೇಗೆ ಮರುಬಳಕೆ ಮಾಡ್ತೀರಿ, ಇಂಥದ್ರ ಬಗ್ಗೆ ಯಾವುದೂ ಕೂಡ ಅಲ್ಲಿಯ ಸ್ಥಳೀಯ ಜನರು ಅಂದ್ರೆ ಕುಡುಬಿ ರೈತರ ಗಮನಕ್ಕೆ ಅಥವಾ ಅವರ ಜೊತೆ ಚರ್ಚೆ ಮಾಡಿಲ್ಲ. ಮತ್ತೆ ಇನ್ನೊಂದು, ಇವರು ಈ ಸೀ ಫುಡ್ ಪಾರ್ಕಿಗೆ ಸಂಬಂಧಪಟ್ಟ ಈ ಹಿಂದೆ ಪುತ್ತೂರಿನಲ್ಲಿ ಕಳೆದ ವರ್ಷ ನವೆಂಬರ್ ನಲ್ಲಿ ಪುತ್ತೂರಿನ ಬಣ್ಣೂರಿನಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಮುಂದಾದ್ರು. ಅಲ್ಲಿ 40 ಎಕರೆ ಜಮೀನು ಯಾವುದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜಿಗಿಂತ ಇಟ್ಟ ಭೂಮಿ ಮೇಲೆ ಹಾಕ್ಲಿಕ್ಕೆ ಇದನ್ನ ಸೀ ಫುಡ್ ಪಾರ್ಕ್ ನಿರ್ಮಾಣ, ಉದ್ಯೋಗ ಸೃಷ್ಟಿ ಆಗ್ತದೆ, ಹಾಗೆ ಹೀಗೆ ಅಂತ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ಮೆಡಿಕಲ್ ಕಾಲೇಜಿನ ಜಾಗದಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ಕೊಂಡು ಅವರು ದೊಡ್ಡ ಪ್ರತಿಭಟನೆ ಮಾಡಿ ಅದು ಮತ್ತೆ ರದ್ದಾಯ್ತು. ಆದ್ರೆ ಇವರು ಬಹಳ ದೊಡ್ಡ ಮಾತುಗಳನ್ನ ಆಡ್ತಾರೆ. ಉದ್ಯೋಗ ಸೃಷ್ಟಿ ಆಗ್ತದೆ, ಮೀನುಗಾರಿಕೆಗೆ ಒಳ್ಳೆ ಮಾರುಕಟ್ಟೆ ಬರ್ತದೆ ಅಂತ ಹೇಳುವಂತ ಮಾತು ಇದೆ. ಆದ್ರೆ ಉದ್ಯೋಗ ಎಷ್ಟು ಸೃಷ್ಟಿ ಆಗ್ತದೆ? ಈಗ 50 ಎಕರೆ ಜಮೀನು ನಿಟ್ಟೋಡಿಯಲ್ಲಿ ಅವ್ರು ಪಡ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 30-40 ರೈತರ ಜಮೀನುಗಳಿವೆ. 1 ಎಕರೆ, 2 ಎಕರೆ, 3 ಎಕರೆ ಜಮೀನು. ಅದರಲ್ಲಿ ಅವರ ಒಂದು ಕುಟುಂಬದ 3ರಿಂದ 8 ಜನ ದುಡಿತಾರೆ. 8 ಜನರ ದುಡಿಮೆ. 3 ಬೆಳೆ ಬೆಳೀತಾರೆ. 2 ಭತ್ತ, 1 ತರಕಾರಿ, ಕಬ್ಬು ಹೀಗೆಲ್ಲ ಬೆಳೀತಾರೆ. ಅಷ್ಟು 8 ಜನರಿಗೆ ಅದರಲ್ಲಿ ದುಡಿಮೆ ಇದೆ. ನಾಳೆ ಅವರಲ್ಲಿ ಜಮೀನು ಕೊಟ್ಟ ಮೇಲೆ ಆ ಕುಟುಂಬದ ಎಷ್ಟು ಜನರಿಗೆ ಉದ್ಯೋಗ ಕೊಡ್ತೀರಿ? ಕೊಟ್ರೆ ಜಮೀನು ಕೊಟ್ಟ ಒಂದು ಕುಟುಂಬಕ್ಕೆ 1 ಉದ್ಯೋಗ ಅಂತ ಹೇಳ್ತೀರಿ. ಬಾಕಿ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಉತ್ತರ ಇಲ್ಲ. ಮತ್ತು ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತಾಡ್ತೀವಿ. ಉದ್ಯೋಗ ಸೃಷ್ಟಿ ಆಗ್ಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ. ಆದ್ರೆ ಈ ಸೀ ಫುಡ್ ಪಾರ್ಕ್ ನಿಂದ ಒಟ್ಟು ಸೃಷ್ಟಿ ಆಗುವ ಉದ್ಯೋಗ ಎಷ್ಟು, ಮತ್ತೆ ಅದರಲ್ಲಿ ಸ್ಥಳೀಯರಿಗೆ ಯಾವ ರೀತಿ ಉದ್ಯೋಗ ಕೊಡ್ತೀರಿ, ಅದರಲ್ಲಿ ಪರ್ಮನೆಂಟ್ ಎಷ್ಟು, ಗುತ್ತಿಗೆ ಉದ್ಯೋಗ ಎಷ್ಟು, ಯಾವುದ್ರ ಬಗ್ಗೆ ಕೂಡ ಒಂದು ಮಾತಿಲ್ಲ. ಮತ್ತೆ ಇನ್ನೊಂದು ಇರುವಂತಹದ್ದು, ಇಲ್ಲಿ ಸೀ ಫುಡ್ ಪಾರ್ಕ್ ಅಂದ್ರೆ ಸ್ಥಳೀಯರ ಬಳಕೆಗೆ ಮೀನಿನ ಖಾದ್ಯಗಳು ಸಿಗ್ತವ ಅಥವಾ ಇವರು ಪೂರ್ತಿಯಾಗಿ ಎಕ್ಸ್ಪೋರ್ಟ್ ಆಗುವಂತಹದ್ದ ಅನ್ನುವಂತಹದ್ದು ಇದೆ. ಈಗಲೇ ಸಮುದ್ರದಲ್ಲಿ ಮೀನಿನ ಬರ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯ ಬಹುತೇಕ ಫಿಶ್ ಮಿಲ್ಗಳಿಗೆ ಇವತ್ತು ಮೀನುಗಳು ಬೇಕಾದಷ್ಟು ಪ್ರಮಾಣದಲ್ಲಿ ದೊರಕ್ತಾ ಇಲ್ಲ. ಎಸ್ಟಿನ ಒಳಗಡೆ ಇದೆ ಫಿಶಿನ ಸುರುಮಿ ಫ್ಯಾಕ್ಟರಿಗಳಿದೆ, 3-4 ಫ್ಯಾಕ್ಟರಿಗಳಿದಾವೆ. ಅವರೆಲ್ಲವನ್ನು ಕೂಡ ಪೂರ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವರಿಗೂ ಕೂಡ ವರ್ಷದ 6 ತಿಂಗಳು ಅವರಿಗೆ ಬೇಕಾದಷ್ಟು ಮೀನುಗಳು ಸಿಗೋದಿಲ್ಲ. ಹಾಗೆ ಆಗಿರುವಾಗ ಇಲ್ಲಿ ಇನ್ನೊಂದು ನೀವು ಪ್ಲಾಂಟ್ ಗಳನ್ನ ಇನ್ನೂ ಸೀ ಫುಡ್ ಪಾರ್ಕ್ ಹೆಸರಲ್ಲಿ ಮಾಡಿದ್ರೆ ಅದಕ್ಕೆ ಮೀನು ಎಲ್ಲಿಂದ ಬರ್ತದೆ? ಸಮುದ್ರದಲ್ಲಿ ಮೀನಿನ ಪ್ರಮಾಣವನ್ನು ಹೆಚ್ಚಿಸ್ಲಿಕ್ಕೆ ಏನ್ ಮಾಡಿದಿರಿ? ಈ ಎಲ್ಲಾ ಪ್ರಶ್ನೆಗಳಿದೆ. ಇದು ಯಾವುದು ಇಲ್ಲದೆ ಇವತ್ತು ಜನರನ್ನ ಕತ್ತಲಲ್ಲಿಟ್ಟು ಊರು ಅಭಿವೃದ್ಧಿ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ, ಮೀನುಗಾರಿಕೆಗೆ ಒಳ್ಳೆ ಮಾರುಕಟ್ಟೆ ಆಗ್ತದೆ ಅನ್ನುವಂತ ಸುಳ್ಳು ಕಥೆಗಳನ್ನ ಇವತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು, ಸಂಸದರು, ಸಚಿವರುಗಳು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ನಮ್ಮ ಆಕ್ಷೇಪ ಅದಕ್ಕೆ ಇರೋದು. ಮತ್ತು ಬಹಳ ಪ್ರಧಾನವಾಗಿ ನಿಟ್ಟೋಡಿ ರೈತರ ಆಕ್ಷೇಪ ಹಾಕಿದೆ ಅಂದ್ರೆ ಅವರ ಜಮೀನು, ಅದು ನಿಮ್ಗೆ ಗೊತ್ತಿರಬೇಕು, ನಿಟ್ಟೋಡಿ ಅತ್ಯುತ್ತಮವಾದಂತಹ ಸ್ಥಳೀಯವಾಗಿ ನೀರಾವರಿಯ ಅಂದ್ರೆ ಅಂತರ್ಜಲ ಮಟ್ಟ ಅತ್ಯುತ್ತಮ ಇರುವಂತ ಕೃಷಿ ಭೂಮಿಯ ಇದು. 3 ಬೆಳೆ ಬೆಳೀತಾರೆ. ಈ ಹಿಂದೆ ಅಲ್ಲಿ ನಿಟ್ಟೋಡಿ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡ್ಲಿಕ್ಕೆ 1,000 ಎಕರೆ ಭೂಮಿಯನ್ನ ತೆಗಿಲಿಕ್ಕೆ ಹೋದ್ರು. ಅವಾಗಲೂ ದೊಡ್ಡ ಹೋರಾಟ ಮಾಡಿ ಜನ ಭೂಮಿಯನ್ನು ಉಳಿಸಿದ್ದಾರೆ. ಆಮೇಲೆ ಸುವರ್ಣ ಕಾರಿಡಾರ್ ಯೋಜನೆಗೆ ಅಲ್ಲಿ ತರ್ಲಿಕ್ಕೆ ಹೊರಟ್ರು. ಅವಾಗಲೂ ಜನ ಹೋರಾಟ ಮಾಡಿ ಅದನ್ನ ಉಳಿಸಿದ್ದಾರೆ. ಈಗ ಮತ್ತೆ ಅಲ್ಲಿ ಕಣ್ಣು ಬಿದ್ದಿದೆ. ಈ ಫಿಶ್ ಮಿಲ್ಗಳಾದಾಗ ಪರಿಸರ ಮಾಲಿನ್ಯವನ್ನ ತಡೆಯೋದು ಹೇಗೆ, ಮತ್ತು ಅಲ್ಲಿಂದ ಕಲುಷಿತ ನೀರನ್ನ ಎಲ್ಲಿ ತಗೊಂಡು ಹೋಗ್ತೀರಿ ಅನ್ನೋದಕ್ಕೆ ಉತ್ತರ ಇಲ್ಲ. ದಿನಕ್ಕೆ 5 ಲಕ್ಷ ಲೀಟರ್ ನೀರು ಬೇಕಂತೆ ಈ ಫಿಶ್ ಮಿಲ್ಗೆ, 5 ಲಕ್ಷ ಲೀಟರ್ ನೀರು. ಆದ್ರೆ ಇವರು ಹೇಳುವಂತಹದ್ದು ಒಂದು ಸುದ್ದಿಯ ಪ್ರಕಾರ ಅಂತರ್ಜಲದಿಂದ
ಸ್ಥಳೀಯವಾಗಿ ನೀರನ್ನ ಪಡೀತಾರೆ. 5 ಲಕ್ಷ ಲೀಟರ್ ನೀರು ನಿಟ್ಟೋಡಿಯಲ್ಲಿ ಬೋರ್ವೆಲ್ ಹಾಕಿ ಇವರು ಪಡೆದಾಗ ಅಲ್ಲಿ 3 ಬೆಳೆ ಮಾಡುವಂತ ಕೃಷಿಕರಿಗೆ ಅಂತರ್ಜಲದ ಕೊರತೆ, ಅವರ ಬಾವಿಗಳಲ್ಲಿ, ಅವರ ಪಂಪ್ ಸೆಟ್ಗಳಲ್ಲಿ ನೀರಿನ ಕೊರತೆ ಆಗ್ತದೆ. ಆವಾಗ ಅಲ್ಲಿ ಅತಿ ಸುತ್ತಮುತ್ತದ ಸಾವಿರಾರು ಎಕರೆ ಕೃಷಿಕರು 1-2 ಬೆಳೆ ಮಾಡೋದ್ರಷ್ಟೇ ಸುಸ್ತಾಗ್ತಾರೆ. 3ನೇ ಬೆಳೆ ಮತ್ತು 2ನೇ ಬೆಳೆ ತೆಗಿಲಿಕ್ಕೆ ಆಗಲ್ಲ. ಎಲ್ಲಾ ಕಾರಣಕ್ಕಾಗಿ ಸ್ಥಳೀಯ ರೈತರು, ಕುಡುಬಿ ರೈತರು, ಜಮೀನಿನ ಮಾಲಕರು ಈ ಏನು ಪ್ರಸ್ತಾವಿತ ಸೀ ಫುಡ್ ಪಾರ್ಕಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಹೋರಾಟಕ್ಕೆ ಇಳಿದಿದ್ದಾರೆ. ಮೊನ್ನೆ ಶಾಸಕರು ಮತ್ತು ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರಿಗೆ ಧಿಕ್ಕಾರವನ್ನು ಕೂಡ ಕೂಗಿ ನಮ್ಮ ಒಪ್ಪಿಗೆ ಇಲ್ಲದೆ ನೀವು ಮಾಡಬೇಡಿ, ನಾವು ಇಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಮೊದಲು ಶಾಸಕರಲ್ಲಿ ಮನವಿ ಕೂಡ ತೆಗಿಲಿಕ್ಕೆ ರೆಡಿ ಇರ್ಲಿಲ್ಲಂತೆ. ಕೊನೆಗೆ ಅವರ ವಾಹನಕ್ಕೆ ಅಡ್ಡ ಕೂತ ಮೇಲೆ ಮನವಿ ತಗೊಂಡು ಈಗ ಹೋಗಿದ್ದಾರೆ. ಮುಂದಕ್ಕೆ ಏನಾಗ್ತದೆ ಅನ್ನುವಂಥದ್ದು ಈಗಲೇ ಯಾರಿಗೂ ಕೂಡ ಯಾವ ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತ ಅಥವಾ ಶಾಸಕರುಗಳು ಕೊಡ್ತಾ ಇಲ್ಲ. ಇದು ಮುನೀರ್ ಅವರೇ ಇನ್ನೆರಡು ಪ್ರಶ್ನೆಗಳಿದಾವೆ. ಒಂದು, ಏನು ನೀವೀಗ ಉಲ್ಲೇಖ ಮಾಡಿದಂಥದ್ದು SEZ ಒಳಗಡೆ ಇರುವಂಥ ಏನು ಫಿಶ್ ಮಿಲ್ ಫ್ಯಾಕ್ಟ್ರಿಗಳಿಗೇನೆ ಬೇಕಾದಷ್ಟು ಏನು ಮೀನುಗಳು ಲಭಿಸ್ತಾ ಇಲ್ಲ. ಇನ್ನು ಅದರ ಆಚೆಗೆ ಇರುವಂಥ ಏನು ಫಿಶ್ ಮಿಲ್ ಫ್ಯಾಕ್ಟ್ರಿಗಳಿಗೆ ಬೇಕಾದಂಥ ಏನು ಮೀನುಗಳು ಕೂಡ ಲಭಿಸ್ತಾ ಇಲ್ಲ ಅಂತ. ಸೊ ಮೀನಿನ ಈ ರೀತಿಯ ಕೊರತೆ ಇದು ಫ್ಯಾಕ್ಟ್ರಿಗಳಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ, ಮೀನು ಸೇವನೆ ಮಾಡುವವರು ಮತ್ತು ಮೀನು ಮಾರಾಟ ಮಾಡುವವರು ಮತ್ತು ದೋಣಿಯವರು ಅಥವಾ ಬೋಟ್ನವರು ಕೂಡ ಹೇಳುವಂಥದ್ದು ಮೀನಿನ ಪ್ರಮಾಣ ತುಂಬ ಕಡಿಮೆ ಕರಾವಳಿ ತೀರದಲ್ಲಿ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಮೀನಿನ ಸೀ ಫುಡ್ ಪಾರ್ಕ್ ಮಾಡುವ ಸಂದರ್ಭದಲ್ಲಿ ಒಂದು ಅಧ್ಯಯನ ಆಗಬೇಕಿತ್ತಲ್ಲ ಸರ್ಕಾರದಿಂದ ಅಥವಾ ಜಿಲ್ಲಾಡಳಿತದಿಂದ. ಎಷ್ಟು ಮೀನು ಲಭ್ಯತೆ, ಎಲ್ಲಿ, ಏನು, ಎತ್ತ ಅನ್ನುವಂಥದ್ದು ಏನ್ ಹೇಳ್ತೀರಿ? ಹೌದು, ಈಗ ಈ ಪ್ರಸ್ತಾವಿತ ಸೀ ಫುಡ್ ಫ್ಯಾಕ್ಟರಿಯಲ್ಲಿ ಒಂದು ಮಾಹಿತಿಯ ಪ್ರಕಾರ ಎಲ್ಲೂ ಕೂಡ ಇವರು ಸ್ಪಷ್ಟವಾಗಿ ಹೇಳಿಲ್ಲ. ದಿನಕ್ಕೆ 50 ಟನ್ನು ಮೀನು ಬೇಕಂತ ಇವರಿಗೆ. ದಿನಕ್ಕೆ 50 ಟನ್ ಮೀನು ಒಂದು ಸೀ ಫುಡ್ ಫ್ಯಾಕ್ಟರಿಗೆ. ಇವ್ರದ್ದು ತುಂಬಾ ಪ್ರಸ್ತಾವಿತ ಇದೆ. ನಾವಿಲ್ಲಿ ಕೇಳೋದು ನೀವು ಹೇಳಿದ ರೀತಿಯಲ್ಲೇ ಉಳ್ಳಾಳ ಇರಬಹುದು ಅಥವಾ ಸುರತ್ಕಲ್ ಭಾಗದಲ್ಲಿ ಇರಬಹುದು ಅಥವಾ ಉಡುಪಿ ಮಲ್ಪೆ ಭಾಗದಲ್ಲಿ ಇರಬಹುದು. ಇಲ್ಲಿರುವಂತ ಫಿಶ್ ಮಿಲ್ಗಳಲ್ಲಿ ವರ್ಷಕ್ಕೆ 6 ತಿಂಗಳು ಅವರಿಗೆ ಬೇಕಾದ ಮೀನುಗಳು ಸಿಗಲ್ಲ. ಮತ್ತೆ ನಾನೇ ಅವಾಗ್ಲೇ ಹೇಳಿದ ರೀತಿಯಲ್ಲಿ SEZ ಒಳಗಡೆ ಇರುವಂತ 3-4 ಸುರ್ಮಿ ಮೀನಿನ ಫ್ಯಾಕ್ಟರಿಗಳಿಗೂ ಕೂಡ ಮೀನಿನ ಲಭ್ಯತೆ ಇಲ್ಲ. ಅದರ ಜೊತೆಯಲ್ಲಿ ನಾವು ತಿನ್ನುವಂತ ಮೀನುಗಳು ಮಾರುಕಟ್ಟೆಯಲ್ಲಿ ಕೂಡ ನಮ್ಗೆ ಲಭ್ಯ ಇಲ್ಲ. ನಿಮ್ಗೆ ಗೊತ್ತಿದೆ, ಈಗ ಸಾಮಾನ್ಯ ಬಡವರು ತಿನ್ನುವಂತ ಭೂತಾಯಿ ಮೀನು ಕೂಡ ಕೆಜಿ ಒಂದಕ್ಕೆ 200 ರೂಪಾಯಿಂದ 250-300 ರೂಪಾಯಿ ಇದೆ. ಹಾಗಿರ್ತಾ ಇದು ಐಷಾರಾಮಿ ಆಹಾರ ಅಲ್ಲ, ನಮ್ಮ ತುಳುನಾಡಿನ ಕರಾವಳಿಯ ಜನರ ದಿನನಿತ್ಯದ ಕಡಿಮೆ ದರದ ಪೌಷ್ಟಿಕ ಆಹಾರ. ಈಗ ಅದು ಕೂಡ ಅದು ಶ್ರೀಮಂತರ ಒಂದು ಆಹಾರ ಅನ್ನೋ ರೀತಿಯಲ್ಲಿ ಇವತ್ತು ಅದು ದುಬಾರಿ ಆಗ್ತಾ ಇದೆ ಮತ್ತು ಅಲಭ್ಯ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ. ಹಾಗಿರ್ತಾ ಒಂದು ಕಡೆ ಮೀನಿನ ಲಭ್ಯತೆ ಕಡಿಮೆ ಆಗ್ತಾ ಇದೆ ಸಮುದ್ರದಲ್ಲಿ, ನೀವು ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀರಿ. ಮೀನಿನ ಲಭ್ಯತೆಯನ್ನು ಹೆಚ್ಚಿಸಬೇಕು ಅಂತ ಆದ್ರೆ ಸಮುದ್ರದಲ್ಲಿ ನಿಯಮಗಳನ್ನ ಪಾಲಿಸಬೇಕು. ಬಳಸುವಂತ ಬಳೆಗಳು ಯಾವುದು ಮೀನನ್ನ ಹಿಡಿಲಿಕ್ಕೆ, ಮತ್ತು ಮೀನನ್ನ ಯಾವ್ಯಾವ ರೀತಿಯ ಯಾಂತ್ರಿಕ ಬೋಟ್ಗಳು ಯಾವ್ಯಾವ ಪ್ರಮಾಣದಲ್ಲಿ ಯಾವ್ಯಾವ ಕಾಲದಲ್ಲಿ ಮಾಡಬೇಕು, ವಿದೇಶಿ ಟ್ರಾಲ್ ಬೋಟ್ಗಳಿಗೆ ಎಷ್ಟು ಅವಕಾಶ ಕೊಡ್ಬೇಕು, ಇಂಥದ್ದೆಲ್ಲ ಇದೆ. ಅದರ ಬಗ್ಗೆ ಯಾವ ನೀತಿ ನಿಯಮಗಳನ್ನು ಕೂಡ ಈಗಿನ ಸರ್ಕಾರ ಪಾಲಿಸ್ತಾ ಇಲ್ಲ. ಅದರಿಂದ ಸಹಜವಾಗಿ ಮೀನಿನ ಕ್ಷಾಮ ಉಂಟಾಗ್ತದೆ. ನಾವು ಈಗ ನಮ್ಗಿರುವ ಆತಂಕ ಏನಂದ್ರೆ ಈ ರೀತಿ ಇವರ ಪ್ಲಾನ್ ಪ್ರಕಾರ ಇನ್ನಷ್ಟು ಸೀ ಫುಡ್ ಪಾರ್ಕ್ಗಳು ನಮ್ ಜಿಲ್ಲೆಗೆ ಬಂದ್ರೆ ಬಹುಶಃ ಮೀನಿನಿಗೆ ಮಾರಾಟ ಮಾಡಿ ಏನು ಮೀನುಗಾರಿಕೆ ಮಹಿಳೆಯರು ಮತ್ತೆ ಇನ್ನೊಂದು ಸಾವಿರಾರು ಜನ ಮೀನು ವ್ಯಾಪಾರ ಮಾಡ್ತಾರಲ್ಲ ಅವರ ದುಡಿಮೆಗೆ ಕತ್ತರಿ ಬೀಳ್ತದೆ. ಮತ್ತು ಮೀನು ಈಗೇನು ಸಣ್ಣ ಪುಟ್ಟ ದೋಣಿ, ಸಣ್ಣ ಪುಟ್ಟ ಬೋಟ್ ಇಟ್ಕೊಂಡು ಇಲ್ಲಿಯ ಮೀನುಗಾರ ಸಮುದಾಯದವ್ರು ಮಾಡ್ತಾ ಇರುವಂತ ಮೀನುಗಾರಿಕೆ ಕೂಡ ನಾಶ ಆಗಿ ದೊಡ್ಡ ದೊಡ್ಡ ಕಂಪನಿಗಳೇ ಮೀನುಗಾರಿಕೆಯ ಉದ್ಯಮಕ್ಕೆ ಇಳಿಯುತ್ತೆ. ಇಲ್ಲಿ ಈಗ ಮೀನುಗಾರಿಕೆ ವ್ಯಾಪಾರ ಮಾಡ್ತಾ ಇರುವಂತವ್ರು, ಮೀನುಗಾರಿಕೆ ಬೋಟಿನ ಮಾಲೀಕರು ಮತ್ತೆ ಅವರ ಕೈ ಕೆಳಗಡೆ ಕೆಲಸ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಆಗ್ಲೂ ಕೂಡ ಇದು ನಮ್ಮ ಜಿಲ್ಲೆಯ ಆರ್ಥಿಕತೆಗೆ ಮತ್ತು ಉದ್ಯೋಗದ ಮೇಲೆ ಒಂದು ದೊಡ್ಡ ಪೆಟ್ಟು ಬೀಳ್ತದೆ ಹೊರತು ಇದು ಉದ್ಯೋಗವನ್ನು ಹೆಚ್ಚಿಸೋದಿಲ್ಲ, ಜಿಲ್ಲೆಯ ಮೀನುಗಾರಿಕೆಯ ಇವುಗಳಿಗೂ ಕೂಡ ಲಾಭ ಆಗೋದಿಲ್ಲ ಮತ್ತು ಅಭಿವೃದ್ಧಿಯನ್ನು ತರುವುದಿಲ್ಲ ಅನ್ನುವಂಥದ್ದು ಒಂದು. ಮತ್ತು ಇದಕ್ಕೆ ಬೇಕಾಗಿ ಬಳಕೆ ಆಗುವಂತ ನೀರು, ಉಂಟಾಗುವಂತ ಮಾಲಿನ್ಯ ನಮ್ಮ ಜಿಲ್ಲೆಯನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡ್ತದೆ. ನಾನು ನೀವು ಹೇಳಿರುವಂತಹ ಮಾತನ್ನು ಒಪ್ತೇನೆ. ಇದು ನೀವು ಏನು ಮೀನುಗಾರಿಕೆ ಎಕ್ಸ್ಪೋರ್ಟ್ ಅಂದ್ರೆ ರಫ್ತು ಆಧಾರಿತವಾದಂತ ಮೀನುಗಾರಿಕೆಯ ಹೊಸ ಹೊಸ ಉದ್ಯಮಗಳನ್ನ ತರ್ತಾ ಇದ್ದೀರಿ, ಸಾಗರ ಮಾಲವನ್ನು ಅದಕ್ಕೆ ಜಾಯಿಂಟ್ ಮಾಡ್ತಾ ಇದ್ದೀರಿ. ಹಾಗಿರುವಾಗ ಈ ಕರ್ನಾಟಕದ ಕರಾವಳಿಯ 3 ಜಿಲ್ಲೆಗಳ ಮೀನಿನ ಈಗ ಸಮುದ್ರದಲ್ಲಿರುವಂತ ಪ್ರಮಾಣ, ಅದರ ಲಭ್ಯತೆಯ ಪ್ರಮಾಣ, ಫ್ಯೂಚರ್ ಅಲ್ಲಿ ಇದೇ ರೀತಿಯ ಮೀನುಗಾರಿಕೆ ಮತ್ತು ಮೀನು ಶಿಕಾರಿ ಮತ್ತು ಮುಂದಕ್ಕೆ ಇನ್ನಷ್ಟು ಹೆಚ್ಚಾ ಹೋದಾಗ ಏನು ಫಿಶ್ ಮಿಲ್ಗಳು ಬಂದಾಗ, ಫಿಶ್ ಏನು ಪಾರ್ಕ್ಗಳು, ಸೀ ಫುಡ್ ಪಾರ್ಕ್ಗಳು ಬಂದಾಗ ಇನ್ನಷ್ಟು ಮೀನು ಬೇಕಾಗ್ತದೆ. ಅದಕ್ಕೆ ಮೀನುಗಾರಿಕೆಯನ್ನು ಹೆಚ್ಚಿಸುವಾಗ ಇಲ್ಲಿಯ ಪೂರ್ಣವಾಗಿ ಮೀನಿನ ಸಂತತಿ ನಾಶ ಆಗುವಂತ ಸಾಧ್ಯತೆ ಇದೆ. ಅದರ ಬಗ್ಗೆ ಎಲ್ಲ ಒಂದು ಚರ್ಚೆ ನಡಿಬೇಕು.
ಜನರ ಮುಂದೆ ಇಡಬೇಕು. ಇಲ್ಲಿಯ ಮೀನುಗಾರರು ಇರ್ಬೋದು, ಅವರ ಸಂಘಟನೆಗಳಿರ್ಬೋದು, ಹಾಗೂ ಬೇರೆ ಬೇರೆ ರೀತಿಯಾದಂತ ಇಲ್ಲಿಯ ರೈತರು ಇರ್ಬೋದು, ಎಲ್ಲರ ಪ್ರತಿನಿಧಿಗಳ ಜೊತೆ ಕೂಡ ಜಿಲ್ಲಾಡಳಿತ ಮೀನುಗಾರಿಕೆಯಲ್ಲಿ ಚರ್ಚೆಯನ್ನು ಏರ್ಪಡಿಸಬೇಕು. ಅದರ ಆಧಾರದಲ್ಲಿ ಈ ರೀತಿಯ ಸೀ ಫುಡ್ ಪಾರ್ಕ್ಗಳನ್ನ ತರಬೇಕು ಹೊರತು ಜನರನ್ನ ಕತ್ತಲಲ್ಲಿಟ್ಟು ಹಾಗೆ ಅಭಿವೃದ್ಧಿ ಆಗ್ತದೆ, ಹೀಗೆ ಅಭಿವೃದ್ಧಿ ಆಗ್ತದೆ ಅಂತ ಕತೆ ಕಟ್ತಾ ಹೋದ್ರೆ ಖಂಡಿತವಾಗಿಯೂ ಭವಿಷ್ಯದ ದಿನಗಳಲ್ಲಿ ದೊಡ್ಡ ಅಪಾಯ ಕಾದಿದೆ. ಎಸ್, ಈಗ ಇದು ಈ ಹೋರಾಟ ಯಾವ 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 ದಿಕ್ಕಿನತ್ತ ಸಾಗುತ್ತೆ, ಏನ್ ಮಾಡ್ತೀರಿ ಏನು ಅಂತ? ಇಲ್ಲ, ಈಗ ಸದ್ಯಕ್ಕೆ ಆ ಹೋರಾಟವನ್ನು ನಡೆಸ್ತಾ ಇರೋದು 50 ಎಕರೆಯಲ್ಲಿರುವಂತಹ ಕುಡುಬಿ ಸಮುದಾಯದ ರೈತರು ಮತ್ತು ಅಲ್ಲಿಯ ಸ್ಥಳೀಯ ನಿವಾಸಿಗಳು, ಅಲ್ಲಿಯ ವಸತಿಯಲ್ಲಿರುವವರು. ಅದರ ಜೊತೆಯಲ್ಲಿ ನಿಡ್ಡೋಡಿನ ಗ್ರಾಮದ ಜನರು, ನಿಡ್ಡೋಡಿ ಮತ್ತು ಕಲ್ಲಮಡುಕೂರು ಗ್ರಾಮದ ಜನರು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅಂದ್ರೆ ಭೂಮಿ ಹೋಗುವ ಪ್ರಶ್ನೆ ಮಾತ್ರ ಅಲ್ಲ, ಇದು 5 ಲಕ್ಷ ರೂಪಾಯಿ 5 ಲಕ್ಷ ಲೀಟರ್ ನೀರನ್ನ ಪ್ರತಿದಿನ ಅಂತರ್ಜಲದಿಂದ ಪಡೆದಾಗ ಸುತ್ತಮುತ್ತಲಿನ ಎಲ್ಲರ ಮೇಲೆ ಕೂಡ ಎಫೆಕ್ಟ್ ಆಗ್ತದೆ ಮತ್ತು ಮಾಲಿನ್ಯದ ಪ್ರಮಾಣ ಇರ್ತದೆ, ವಾಸನೆ ಉಂಟಾಗ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ಮತ್ತು ಫ್ಯೂಚರ್ ಅಲ್ಲಿ ಅದು ಇನ್ನಷ್ಟು ಸುತ್ತಮುತ್ತ ಇನ್ನಷ್ಟು ಜಮೀನನ್ನು ಅದು ಕಬಳಿಸುವ ಸಾಧ್ಯತೆ ಎನ್ನುವ ಕಾರಣಕ್ಕಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಅವರೇ ಈಗ ಹೋರಾಟವನ್ನು ನಡೆಸ್ತಾ ಇರೋದು. ನಾವು ನಿನ್ನೆ ಅಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಬೆಂಬಲ ಸೂಚಿಸಿ ಬಂದಿದ್ದೀವಿ. ಈಗ ಜಿಲ್ಲಾಡಳಿತ ಒಂದು ಏನ್ ಹೇಳಿದೆ ಅಂದ್ರೆ, ಮೊನ್ನೆ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಅಧಿಕಾರಿಗಳು ನಿಮ್ಗೆ ಬೇಡ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಿಂಗಲ್ ಪಾಯಿಂಟ್ ಡೈಲಾಗ್ ಹೊಡೆದು ವಾಪಸ್ ಹೋಗಿದ್ದಾರೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಶಾಸಕರ ಮಂತ್ರಿಗಳ ಮುಂದಿನ ನಡೆ ಏನಿದೆ ಅಂತ ನೋಡ್ಕೊಂಡು ಈಗ ಸ್ಥಳೀಯ ರೈತರು ಸ್ಥಳೀಯ ಸಂತ್ರಸ್ತರು ಹೋರಾಟವನ್ನ ರೂಪಿಸ್ತಾರೆ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅವರ ಹೋರಾಟದ ಜೊತೆಗೆ ನಾವಿರ್ತೀವಿ, ನಾವು ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತೀವಿ, ಬೆಂಬಲವನ್ನ ಕೊಡ್ತೀವಿ, ಅವರ ಜೊತೆ ಇದ್ದು ಈ ಹೋರಾಟವನ್ನು ಮುನ್ನಡೆಸ್ತೀವಿ. ನಮ್ಮ ಡಿವೈಎಫ್ಐ ಆಗಿ ಅಥವಾ ರೈತ ಸಂಘಟನೆಯಾಗಿ ನಮ್ಮ ಅಭಿಪ್ರಾಯ ಏನಂದ್ರೆ, ಇದು ಕೇವಲ ಅಲ್ಲಿ 50 ಎಕರೆ ಜಮೀನು ಹೊಂದಿರುವಂತಹ ಕುಡುಬಿ ರೈತರ ಪ್ರಶ್ನೆ ಅಥವಾ ನಿಡ್ಡೋಡಿ ಕಲ್ಲಮಡುಕೂರು ಗ್ರಾಮದ ರೈತರ ಅಥವಾ ಅಲ್ಲಿಯ ಗ್ರಾಮಸ್ಥರ ಪ್ರಶ್ನೆ ಮಾತ್ರ ಅಲ್ಲ, ತುಳುನಾಡಿನ ಭವಿಷ್ಯ ಯಾವ ರೀತಿ ಅಭಿವೃದ್ಧಿ ಹೇಗಿರ್ಬೇಕು, ಪರಿಸರ ಹೆಂಗ ಉಳಿಬೇಕು, ಉದ್ಯಮಗಳು ಯಾವ ರೀತಿ ಬರ್ಬೇಕು ಮತ್ತು ಅದು ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಪರಿಸರವನ್ನು ಉಳಿಸಬೇಕು, ಇದು ದೊಡ್ಡ ಕ್ಯಾನ್ವಾಸ್ ನ ಚರ್ಚೆ ಇದೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಜನರನ್ನ ಕತ್ತಲೆಯಲ್ಲಿಟ್ಟು ಏನಿಂತದನ್ನ ತರೋದ್ರ ವಿರುದ್ಧ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೀವಿ. ಜಿಲ್ಲಾಡಳಿತ ಜೊತೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಮನವಿಗಳನ್ನ ಕೊಟ್ಟು ಈ ಬಗ್ಗೆ ಒಂದು ಜಿಲ್ಲಾಡಳಿತ ಸಭೆಯನ್ನ ಕರಿಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ಲಿಕ್ಕಿದ್ದೀವಿ. ಒಟ್ಟು ಅಲ್ಲಿಯ ರೈತರು ನಡೆಸುವಂತ ಹೋರಾಟದ ಜೊತೆ ನಾವು ಇರ್ತೀವಿ ಮತ್ತು ಈ ರೀತಿಯ ಏನು ಕೂಡಾದಂತ ಅಭಿವೃದ್ಧಿ ಏನಿದೆ ಜನರನ್ನ ಕತ್ತಲಿಟ್ಟು ಇದಕ್ಕೂ ವಿರೋಧ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ನಾವು ಜಿಲ್ಲೆಯ ಮೀನುಗಾರಿಕೆ ಇರಬಹುದು, ಜಿಲ್ಲೆಯ ಪ್ರವಾಸೋದ್ಯಮ ಇರಬಹುದು, ಜಿಲ್ಲೆಯ ವಾಣಿಜ್ಯ ಬೆಳೆಗಳು ಅಡಿಕೆ, ಕೊಕ್ಕೋ ಮತ್ತು ರಬ್ಬರ್ ಇಂತಹ ಬೆಳೆಗಳನ್ನ ಆಧರಿಸಿ ಇಲ್ಲಿ ಸ್ಥಳೀಯವಾಗಿ ಉದ್ಯಮಗಳನ್ನ, ಪರಿಸರ ಸ್ನೇಹಿ ಉದ್ಯೋಗ ಸೃಷ್ಟಿ ಮಾಡುವಂತ ಉದ್ಯಮಗಳನ್ನ ತರಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಹೋರಾಟವನ್ನ ಮುನ್ನಡೆಸಲಿಕ್ಕೆ ಅಥವಾ ಈ ಹೋರಾಟದ ಭಾಗ ಆಗಲಿಕ್ಕೆ ಬಯಸ್ತೀವಿ. ಎಸ್ 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 ಥ್ಯಾಂಕ್ ಯು ಮುನೀರ್ ಅವರೇ, ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಎಸ್, ಇದು ಮುನೀರ್ ಕಾಟಿಪಾಳ್ ಅವರು ಕರ್ನಾಟಕ ರಾಜ್ಯ ಡಿವೈಎಫ್ಐ ಅಧ್ಯಕ್ಷರು, ಭಾರತ ಪ್ರಜಾಸತ್ತಾತ್ಮಕ ಯುವಜನರ ಫೆಡರೇಷನ್ ಡಿವೈಎಫ್ಐ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಅವರು ಮತ್ತು ಪ್ರಾಂತ ರೈತ ಸಂಘದ ಮುಖಂಡ ಯಾದವ್ ಶೆಟ್ಟಿ ಅವರು ನಿನ್ನೆ ದಿವಸ ಈ ಒಂದು ನಿಡ್ಡೋಡಿಗೆ ಭೇಟಿ ನೀಡಿ ಅಲ್ಲಿ ಸ್ಥಳೀಯ ಕುಡುಬಿ ಸಮುದಾಯದವರನ್ನು ಭೇಟಿ ಮಾಡಿದಾಗ ಅವರ ಹೋರಾಟಕ್ಕೆ ಯಾವ ರೀತಿಯ ನೈತಿಕ ಬೆಂಬಲ ಮಾರ್ಗದರ್ಶನ ಬೇಕು ಅದನ್ನು ನಾವು ನೀಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನು ಸ್ಥಳೀಯರಿಗೆ ನೀಡಿದ್ದಾರೆ. ಒಟ್ಟಾಗಿ ಹೋರಾಟಗಾರರು ಅಥವಾ ಏನು ಈ ಒಂದು ಜನರು ಅಥವಾ ಸ್ಥಳೀಯರು ಹೇಳುವಂಥದ್ದು, ಅಂತರ್ಜಲದ ಮೂಲಕವೇ ನೀವು ದಿನಕ್ಕೆ 5 ಲಕ್ಷ ಲೀಟರ್ ನೀರನ್ನು ಮೇಲಕ್ಕೆತ್ತಿ ಈ ಒಂದು ಮೀನು ಸಂಸ್ಕರಣಾ ಘಟಕವನ್ನು ಅಥವಾ ಸೀ ಫುಡ್ ಪಾರ್ಕನ್ನು ನಿರ್ಮಾಣ ಮಾಡ್ತೀರಿ ಅಂತ ಹೇಳಿದ್ರೆ ಮುಂದಕ್ಕೆ ಭವಿಷ್ಯದಲ್ಲಿ ಇಲ್ಲಿನ ನೀರಿನ ಪ್ರಶ್ನೆ ಏನು ಒಂದು. ಎರಡನೇದು ಈ ಒಂದು ಸಂಸ್ಕರಣ ಮಾಡಿದ ನಂತರ ವೇಸ್ಟ್ ನೀರಿರುತ್ತಲ್ಲ ಅದನ್ನು ಎಲ್ಲಿ ಯಾವ ರೀತಿ ವಿಲೇವಾರಿ ಮಾಡ್ತೀರಿ ಅನ್ನುವಂಥದ್ದು. ಜೊತೆಗೆ ಫಲವತ್ತಾದ 3 ಬೆಳೆ ತೆಗೆಯುವಂಥ ಕೃಷಿ ಭೂಮಿಯಲ್ಲೇ ಇದನ್ನು ಮಾಡಬೇಕಾ, ಎಲ್ಲ ಪ್ರಶ್ನೆಗಳು ಸ್ಥಳೀಯರಿಗೂ ಮತ್ತು ಹೋರಾಟಗಾರರಿಗಿದೆ. ಮತ್ತು ಮುನೀರ್ ಕಾಟಿಪಾಳ್ ಅವರು ಎತ್ತಿರುವಂಥ ಭಾರಿ ಜೆನ್ವಿನ್ ಆದಂಥ ಪ್ರಶ್ನೆ, ಜ್ವಲಂತವಾದಂಥ ಪ್ರಶ್ನೆ, ನಾವು ಅನೇಕ ವರ್ಷಗಳಿಂದ ಇದೊಂದು ಪ್ರಶ್ನೆಯಾಗಿ ಉಳಿದಿದೆ. ಏನು ಪರಿಹಾರ ಮತ್ತು ಅದಕ್ಕೆ ಏನು ಮಾಡಬೇಕು ಅನ್ನೋ ಬಗ್ಗೆ ಇವತ್ತಿಗೂ ಜಿಲ್ಲಾಡಳಿತ ಆಗಲಿ, ಮೀನುಗಾರರ ಒಕ್ಕೂಟಗಳಾಗಲಿ, ಸಮುದಾಯಗಳಾಗಲಿ, ಸರ್ಕಾರವಾಗಲಿ ಸ್ಪಂದಿಸಿಲ್ಲ. ಮೀನಿನ ಕ್ಷಾಮದ ಬಗ್ಗೆ, ಮೀನಿನ ಕೊರತೆಯ ಬಗ್ಗೆ, ಮೀನಿನ ಕ್ಷಾಮ ಅಥವಾ ಮೀನಿನ ಲಭ್ಯತೆಯ ಕೊರತೆ ಉಂಟಲ್ಲ, ಇದು ಭಾರಿ ದೊಡ್ಡ ಪ್ರಮಾಣದಲ್ಲಿದೆ. ಯಾಕಂತ ಹೇಳಿದ್ರೆ ಕರಾವಳಿ ಅಥವಾ ಕರಾವಳಿ ಆಚೆಗೆ ಕೂಡ ಮೀನನ್ನೇ
ಒಂದು ಆಹಾರ, ಪ್ರತಿನಿತ್ಯದ ಆಹಾರವಾಗಿ ಬೆಳೆಸುವಂಥದ್ದು ಭಾರಿ ದೊಡ್ಡ ಸಂಖ್ಯೆಯಲ್ಲಿರುವಂಥದ್ದು. ಸೊ ಇದು ಒಂದು. ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವವರು, ಅದು ಸಂಪೂರ್ಣ ಈ ಒಂದು ಕರಾವಳಿ ಭಾಗದಲ್ಲಿ. ಇವತ್ತು ಯಾವ ಮೀನುಗಾರಿಕಾ ಬೋಟ್ನವನು, ಸಣ್ಣ ದೋಣಿ ಇರಬಹುದು ಅಥವಾ ಟ್ರಾಲ್ ಬೋಟ್ಗಳೋ ಅಥವಾ ಪರ್ಸಿನ್ ಬೋಟ್ಗಳೋ, ಯಾರೂ ಕೂಡ ಆಳ ಸಮುದ್ರದ ಬೋಟುಗಾರಿಕೆ ಯಾರೂ ಕೂಡ ಸಂತೃಪ್ತಿಯಲ್ಲಿ ಸುಖದಲ್ಲಿ ಇಲ್ಲ. ಯಾಕಂದರೆ ಹೋದಷ್ಟು ಅಥವಾ ನಿರೀಕ್ಷೆ ಅಥವಾ ಅದಕ್ಕೆ ಬಂಡವಾಳ ಹೂಡಿದಷ್ಟು ಅಥವಾ ಅದರಲ್ಲಿ ಎಷ್ಟು ಕಾರ್ಮಿಕರು ಭಾಗಿದಾರರಾಗ್ತಾರೆ, ಅವರ ಶ್ರಮಕ್ಕೆ ತಕ್ಕಷ್ಟು ಮೀನುಗಳು ಲಭ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆ ಆಲ್ರೆಡಿ ಇರುವಂಥ ಸೀ ಫುಡ್ ಫ್ಯಾಕ್ಟ್ರಿಗಳು, ಅದು ಉಳ್ಳಾಳದಿಂದ ಮಲ್ಪೆ ತನಕದ್ದು ಸೀ ಫುಡ್ ಫ್ಯಾಕ್ಟ್ರಿಗಳಿಗೆ ಕೂಡ ಬೇಕಾದಷ್ಟು ಏನು ಸೀ ಫುಡ್ ಫ್ಯಾಕ್ಟ್ರಿಗಳಿಗೆ ಅಂತ ಹೋಗುವಂಥ ಮೀನುಗಳಿರುತ್ತೆ ಅಲ್ಲ, ಅಂಥ ಮೀನುಗಳು ಕೂಡ ಲಭಿಸುವುದಿಲ್ಲ. 6 ತಿಂಗಳು ಅಷ್ಟೇ ಏನು ಅವರಿಗೆ ಅಲ್ಲಿ ಫುಡ್ ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಫ್ಯಾಕ್ಟ್ರಿಯನ್ನು ಕಟ್ಟುತ್ತೇವೋ ಅಲ್ಲ ಖಾಲಿ ಗೋದಾಮುಗಳನ್ನು ಕಟ್ಟುತ್ತೇವೋ ಅನ್ನುವುದನ್ನು ಕೂಡ ಆಲೋಚನೆ ಮಾಡಬೇಕಾಗಿದೆ, ಅದರ ಅಧ್ಯಯನ ಆಗಬೇಕಾಗಿದೆ, ಮತ್ತು ಸಾಧಕ ಬಾಧಕಗಳ ಬಗ್ಗೆ ಕೂಡ ಅಧ್ಯಯನ ಆಗಬೇಕಾಗಿದೆ. ಎಸ್, ನಾನು ಮುಂದಿನ ಸುದ್ದಿಗೆ ಬರುವಂಥದ್ದು ಅದು ರಾಫೆಲ್ ಏನು ಯುದ್ಧ ವಿಮಾನದ ಖರೀದಿ ಬಗ್ಗೆ ನಡೆದಿರುವಂಥ ಭ್ರಷ್ಟಾಚಾರದ ಬಗ್ಗೆ. ರಾಫೆಲ್ ಯುದ್ಧ ವಿಮಾನ ಖರೀದಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಫ್ರಾನ್ಸ್ ದೇಶದಲ್ಲಿ ನ್ಯಾಯಾಂಗ ತನಿಖೆ ಆರಂಭವಾಗಿದೆ. ನೋಡಿ ಎಂಥ ವೈಚಿತ್ರ್ಯ ನೋಡಿ. ಖರೀದಿಸಿದವರು ನಾವು ಭಾರತೀಯರು. ಏನು ಈ ಒಂದು ಯುದ್ಧ ವಿಮಾನವನ್ನು ಖರೀದಿಸುವಂಥ ಸಂದರ್ಭದಲ್ಲಿ 2016ರಲ್ಲಿ 36 ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸಲಾಗಿತ್ತು. 59,000 ಕೋಟಿಯ ವ್ಯವಹಾರ. 59,000 ಕೋಟಿಯ ವ್ಯವಹಾರ ಆರಂಭದಲ್ಲಿ ಎಸ್, ಅಂದರೆ 2016ಕ್ಕಿಂತ ಮೊದಲು ಯು ಪಿ ಎ ಸರ್ಕಾರ, 2014ರ ತನಕ ಯು ಪಿ ಎ ಸರ್ಕಾರ ಇತ್ತು. ಯು ಪಿ ಎ ಸರ್ಕಾರ ಈ ಒಂದು ವ್ಯಾಪಾರ ವಹಿವಾಟಿನ ಬಗ್ಗೆ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಪ್ರತಿ ವಿಮಾನಕ್ಕೆ 526 ಕೋಟಿಯನ್ನು ಏನು ನಿಗದಿ ಮಾಡಿತ್ತು, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದ ಆಗಿತ್ತು. 526 ಕೋಟಿಗೆ ಖರೀದಿ ಮಾಡುವುದು ಪ್ರತಿ ಒಂದೊಂದು ವಿಮಾನವನ್ನು ಅಂತ. ಎಸ್, ಅದು ಮುಂದೆ ಎನ್ ಡಿ ಎ ಸರ್ಕಾರ ಬಂದಾಗ ಅದೇ ವಿಮಾನವನ್ನು 1,670 ಕೋಟಿ ನೀಡಿ ಖರೀದಿಸಲು ತೀರ್ಮಾನ ಮಾಡಲಾಯಿತು, ಮತ್ತು ಅದೇ ರೀತಿ ಖರೀದಿ ಕೂಡ ಆಯಿತು. ಯು ಪಿ ಎ ಸರ್ಕಾರ 526 ಕೋಟಿಗೆ ಅದರ ವ್ಯವಹಾರವನ್ನು ಅಥವಾ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಅದೇ ಎನ್ ಡಿ ಎ ಸರ್ಕಾರ ಬಂದಾಗ, BJP ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದಾಗ 1,670 ಕೋಟಿ, ಸರಿ ಡಬಲ್ ಕೊಡಲ್ಲ 3 ಪಟ್ಟು, ಏನು 500 ಆಸುಪಾಸು ಕೋಟಿಗೆ ತೀರ್ಮಾನ ಆಗಿತ್ತು ಖರೀದಿ ಮಾಡೋದಂತ, ಅದು 1,000 ಕೊಡಲ್ಲ 1,500 ಕೋಟಿಯನ್ನು ಕೂಡ ದಾಟಿ ಹೋಯಿತು. ಎಸ್, ಆ ಸಂದರ್ಭದಲ್ಲಿ ಸಮರ್ಥನೆ ಮಾಡಿಕೊಂಡ್ರು, ಅದು ಮತ್ತಷ್ಟು ಸುಧಾರಿತ, ಅದು ಮತ್ತಷ್ಟು ಅಡ್ವಾನ್ಸ್ಡ್ ಅಂತ. ಎಸ್, ಎಷ್ಟು ಸುಧಾರಿತ ಎಷ್ಟು ಅಡ್ವಾನ್ಸ್ಡ್ ಆದರೂ ಕೂಡ ಅದು 3 ಪಟ್ಟು ದರ ಜಾಸ್ತಿ ಆಗಬೇಕಾಗಿತ್ತೆ ಅನ್ನುವಂಥ ಪ್ರಶ್ನೆಗಳು ಆ ಕಾಲದಲ್ಲಿ ಕೂಡ ಎದ್ದಿತ್ತು, ಇವತ್ತು ಕೂಡ ಇದೆ. ಇಂಥ ಸಂದರ್ಭದಲ್ಲೇ ಏನು 576 ಕೋಟಿಗೆ ತೀರ್ಮಾನ ಆಗಿತ್ತು ಯು ಪಿ ಎ ಸರ್ಕಾರ ಇರುವಾಗ, ಅದನ್ನು ಖರೀದಿ ಮುಂದಕ್ಕೆ ಮಾಡುವಾಗ 1,670 ಕೋಟಿಗೆ ಹೋಗುವ ಸಂದರ್ಭದಲ್ಲಿ ಪ್ರತಿಪಕ್ಷಗಳು, ಕಾಂಗ್ರೆಸ್ ಆದಿಯಾಗಿ ಪ್ರತಿಪಕ್ಷಗಳು ಇಲ್ಲಿ ಆಕ್ಷೇಪ ಎತ್ತಿದ್ದು, ಎಸ್ ಈ ಡೀಲ್ನ ನಡುವೆ ಭಾರಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ. ಈ ಡೀಲ್ ಆಗಿದೆ ಅಲ್ಲ, ಮತ್ತೆ ಅದನ್ನು ಏನು ಅದರ ರೇಟ್ ಬದಲಾವಣೆ ಮಾಡುವಂಥದ್ದು ಅಥವಾ ಅದು ಅಡ್ವಾನ್ಸ್ಡ್ ವರ್ಷನ್ ಅಂತ ಹೇಳಿಕೊಳ್ಳುವಂಥದ್ದು, ಆರಂಭದಲ್ಲಿ ತೀರ್ಮಾನ ಮಾಡಲಾಗಿದ್ದಂಥ 576 ಕೋಟಿ ರೂಪಾಯಿ ಏನಿದೆ, ಅದನ್ನು 526 ಕೋಟಿ ಏನಿದೆ, ಅದು ಮುಂದಕ್ಕೆ ವಾಸ್ತವದಲ್ಲಿ ಖರೀದಿಗೆ ಬರುವಾಗ 1,670 ಕೋಟಿ ಯಾಕೆ ಆಯಿತು? ಇದರ ಮಧ್ಯವರ್ತಿಗಳು ಕೆಲಸ ಮಾಡಿದ್ದಾರೆ, ಭ್ರಷ್ಟಾಚಾರಗಳು ನಡೆದಿದೆ, ಅವ್ಯವಹಾರಗಳು ನಡೆದಿದೆ ಅಂತ ಪ್ರತಿಪಕ್ಷಗಳು ಭಾರಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿಕೊಂಡು ಬಂದಿತ್ತು. ಮತ್ತು ಚುನಾವಣೆ ಸಂದರ್ಭದಲ್ಲಿ, ಕಳೆದ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಕೂಡ ಇದೊಂದು ಇಶ್ಯೂ ಆಗಿತ್ತು. ಆದರೆ ಎನ್ ಡಿ ಎ ಸರ್ಕಾರ, BJP, ಎಸ್ ನೀವು ದೇಶದ ಬಗ್ಗೆ ಪ್ರಶ್ನೆ ಮಾಡ್ತೀರಿ, ದೇಶದ್ರೋಹ ಇದು ಅನ್ನುವಂಥ ಏನೋ ಯಾವತ್ತಿನ ದಾಟಿ, ಪ್ರತಿನಿತ್ಯದ ದಾಟಿ ಇದೆ ಅಲ್ಲ BJP ಮಾತನಾಡುವಂಥದ್ದು, ಅದು ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟದನ್ನು ನೀವು ಪ್ರಶ್ನೆ ಮಾಡೋದಂತ ಹೇಳಿದರೆ ಅದು ದೇಶದ್ರೋಹಕ್ಕೆ ಸಮಾನ ಅನ್ನುವಂಥ ಮಾತುಗಳನ್ನೇ ಹೇಳಿಕೊಂಡು ಬಂದಿತ್ತು. ಎಸ್, ಒಂದು ಹಂತದಲ್ಲಿ ಭಾರತದ ಒಳಗಡೆಯೇ ಏನೋ ಒಂದಷ್ಟು ತನಿಖೆಗಳೆಲ್ಲ ನಡೆದವು, ಯಾವುದೇ ಅವ್ಯವಹಾರಗಳು ನಡೆದಿಲ್ಲ, ಭ್ರಷ್ಟಾಚಾರಗಳು ನಡೆದಿಲ್ಲ ಅಂತ ಭಾರತದಲ್ಲಿ ನಾವು ಕ್ಲೀನ್ ಚಿಟ್ ಮಾಡಿಕೊಂಡೆವು. ಇವಾಗ
ಆಗಿರುವಂಥದ್ದು ಅಥವಾ ಅಲ್ಲೋಲ ಕಲ್ಲೋಲ ಇವತ್ತು ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಆಗಿರುವಂಥದ್ದು ಇವತ್ತಿಗೆ ಜಾಗತಿಕ ಮಟ್ಟದಲ್ಲಿ ಕೂಡ ಸುದ್ದಿ ಆಗಿರುವಂಥದ್ದು ಏನಂತ ಹೇಳಿದ್ರೆ, ಸ್ವತಃ ಈ ರಫೇಲ್ ಯುದ್ಧ ವಿಮಾನವನ್ನು ಕಳುಹಿಸಿ ಕೊಟ್ಟಿರುವಂಥ, ಭಾರತ ಜೊತೆಗೆ ವ್ಯಾಪಾರ ಮಾಡಿರುವಂಥ ಫ್ರಾನ್ಸ್ ಸರ್ಕಾರನೇ ಈ ಒಂದು ವಹಿವಾಟಿನಲ್ಲಿ ಅವ್ಯವಹಾರದ ವಾಸನೆ ಮೂಗಿಗೆ ಬಡಿತಾ ಉಂಟು, ತನಿಖೆ ಆಗಬೇಕು ಅಂತ ನ್ಯಾಯಾಂಗ ತನಿಖೆಯನ್ನು ಆರಂಭಿಸಿದೆ. ಆಲ್ರೆಡಿ ಫ್ರಾನ್ಸ್ ದೇಶದಲ್ಲಿ ಈ ಬಗ್ಗೆ ತನಿಖೆ ಆರಂಭವಾಗಿದೆ. ಈಗ ಪ್ರಶ್ನೆ ಉದ್ಭವವಾಗಿರುವಂಥದ್ದು, ಸ್ವತಃ ಇದನ್ನು ಮಾರಾಟ ಮಾಡಿದಂಥ ದೇಶವೇ ಅದರಲ್ಲೇನೋ ಅವ್ಯವಹಾರ ನಡೆದಿದೆ ಅನ್ನುವಂಥ ವಾಸನೆಯನ್ನು ಗುರುತಿಸುತ್ತೆ ಅಂತ ಆದರೆ, ಖರೀದಿ ಮಾಡಿದವರಿಗೆ ಯಾಕೆ ಅಷ್ಟೊಂದು ಉದಾರಿತವಾದಂಥ ಧೋರಣೆ? ಈಗ ಸ್ವತಃ ಮಾರಾಟ ಮಾಡಿದವನೇ ಹೇಳಿಕೊಳ್ತಾನೆ, ಹೌದು ಏನೋ ಮಾರಾಟದಲ್ಲಿ ಸ್ವಲ್ಪ ಗುಸುಗುಸು ನಡೆದಿದೆ ಅಂತ. ಗುಸುಗುಸು ಅದು ದೊಡ್ಡ ಮಟ್ಟದಲ್ಲೇ ಈಗ ಸುದ್ದಿ ಆಗಿರುವಂಥದ್ದು. ಈ ಒಪ್ಪಂದಗಳು ತಪ್ಪು ಆಗಿವೆ ಅಂತ ಫ್ರಾನ್ಸ್ ಮತ್ತು ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯ ಸಂಬಂಧ ನಡುವೆ ನಡೆದಂಥ ಒಪ್ಪಂದಗಳಲ್ಲಿ ತಪ್ಪು ನಡೆದಿದೆ ಅಂತ ಹೇಳಿ ಈಗ ರಾಷ್ಟ್ರೀಯ ಹಣಕಾಸು ಅಭಿಯೋಜಕರ ಕಚೇರಿಯು ಈ ತನಿಖೆಯನ್ನು ಫ್ರಾನ್ಸ್ ದೇಶದಲ್ಲಿ ಆರಂಭಿಸಿದೆ. ಫ್ರಾನ್ಸ್ ದೇಶದ ಹಣಕಾಸು ಅಭಿಯೋಜಕರ ಕಚೇರಿ PNF ಅನ್ನುವಂಥ ಸಂಸ್ಥೆ ಈಗ ತನಿಖೆಯನ್ನು ಆರಂಭಿಸಿದೆ. ಜೊತೆಗೆ ಅದನ್ನು ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡಿಕೊಂಡು ಈ ಒಂದು ತನಿಖೆ ನಡೀತಾ ಉಂಟು. ಈ ಬಗ್ಗೆ ಫ್ರಾನ್ಸ್ನ ಮೀಡಿಯಾಪಾರ್ಟ್ ಅನ್ನುವಂಥ ಮಾಧ್ಯಮ ಸಂಸ್ಥೆ ವರದಿ ಕೂಡ ಮಾಡಿದೆ. ಏನದು ಈ ಒಪ್ಪಂದದಲ್ಲಿ ತಪ್ಪುಗಳಾಗಿವೆ ಎಂದು ಮೀಡಿಯಾಪಾರ್ಟ್ ಏಪ್ರಿಲ್ನಲ್ಲೇ ವರದಿ ಮಾಡಿತ್ತು. ಇದಾದ ಬಳಿಕ ಆರ್ಥಿಕ ಅಪರಾಧ ಪತ್ತೆಯಲ್ಲಿ ವಿಶೇಷ ಪರಿಣಿತಿ ಹೊಂದಿರುವಂತಹ ಫ್ರಾನ್ಸ್ನ ಶೇರ್ಪಾ NGO ಸಲ್ಲಿಸಿದ ದೂರಿನ ಅನ್ವಯ ಫ್ರಾನ್ಸ್ನ ರಾಷ್ಟ್ರೀಯ ಹಣಕಾಸು ಅಭಿಯೋಜಕರ ಕಚೇರಿಯಿಂದ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಲಾಗಿದೆ. ಮೀಡಿಯಾಪಾರ್ಟ್ ಸಂಸ್ಥೆಯ ಪತ್ರಕರ್ತ ಯಾನ್ ಫಿಲಿಪ್ಪನ್ ಅವರು ಈ ಒಪ್ಪಂದದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಕುರಿತು ಸರಣಿ ವರದಿಗಳನ್ನು ಮಾಡಿದ್ದರು. ಇದಕ್ಕೆ ಸಂಬಂಧಿಸಿದ ದೂರನ್ನು 2019ರಲ್ಲೇ ಮಾಜಿ PNF ಮುಖ್ಯಸ್ಥರು ಮುಚ್ಚಿಹಾಕಿದ್ದರು ಅಂತ ಅವರು ಟ್ವೀಟ್ ಕೂಡ ಮಾಡಿದ್ದರು. ಡಾಸೋ ಏವಿಯೇಷನ್ ಕಂಪನಿಯು ಭಾರತದ ಮಧ್ಯವರ್ತಿಗೆ ಸುಮಾರು 8.8 ಕೋಟಿ ಪಾವತಿ ಮಾಡಿದೆ. ಮಧ್ಯವರ್ತಿಗೆ, ಮಿಡಲ್ ಮ್ಯಾನ್ಗೆ ಪಾವತಿ ಮಾಡಿದೆ ಡಾಸೋ ಏವಿಯೇಷನ್ ಕಂಪನಿ ಅನ್ನುವುದನ್ನು ಇಲ್ಲಿ ಫ್ರಾನ್ಸ್ನ ಮಾಧ್ಯಮಗಳು ಉಲ್ಲೇಖ ಮಾಡಿವೆ. ಹಾಗಾಗಿ ಇದರಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಈಗಾಗಲೇ ಫ್ರಾನ್ಸ್ ಸರ್ಕಾರ ಎತ್ಕೊಂಡಿದೆ. ಈ ನಡುವೆ ಭಾರತದಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ ಹೇಳಿದೆ ಇದರ ಬಗ್ಗೆ ತನಿಖೆಗೆ ಜಂಟಿ ತನಿಖೆ ಸದನ ಸಮಿತಿ ಆಗಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ರಫೇಲ್ ಒಪ್ಪಂದದ ಕುರಿತು ಜಂಟಿ ಸದನ ಸಮಿತಿ JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮೂಲಕ ತನಿಖೆಗೆ ಆದೇಶ ಮಾಡಬೇಕಂತ ಕಾಂಗ್ರೆಸ್ ಒತ್ತಾಯ ಮಾಡಿದೆ. ಈ ಒಪ್ಪಂದದಲ್ಲಿ ನಡೆದಿರುವ ಭ್ರಷ್ಟಾಚಾರ ಈಗಾಗಲೇ ಸ್ಪಷ್ಟವಾಗಿದೆ. ಫ್ರಾನ್ಸ್ ಸರ್ಕಾರ ತನಿಖೆಗೆ ಆದೇಶಿಸಿರುವುದು ಕಾಂಗ್ರೆಸ್ ಗಾಂಧಿ ಮತ್ತು ಈ ಹಿಂದೆ ರಾಹುಲ್ ಗಾಂಧಿ ಅವರು ಮಾಡಿದಂಥ ಆರೋಪಕ್ಕೆ ಅದು ಸಮರ್ಥನೆಯನ್ನು ನೀಡುತ್ತೆ. ಈ ನಡುವೆ ಬಿಜೆಪಿಯದು ಹೇಳಿಕೆ ಕೂಡ ಬಂದಿದೆ. ರಾಹುಲ್ ಗಾಂಧಿ ಅವರನ್ನು ದಾಳವಾಗಿ ಕೆಲವು ರಕ್ಷಣಾ ಕಂಪನಿಗಳು ಬಳಸಿಕೊಳ್ಳುತ್ತವೆ ಅಂತ ಹೇಳಿಕೊಂಡಿದ್ದಾರೆ. ಬಿಜೆಪಿಯವರ ಹೇಳಿಕೆ ಇದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಪ್ರತಿಸ್ಪರ್ಧಿ ರಕ್ಷಣಾ ಕಂಪನಿಗಳು ದಾಳವಾಗಿ ಬಳಸಿಕೊಳ್ಳುತ್ತವೆ ಅಂತ ಹೇಳಿ ಬಿಜೆಪಿ ತನ್ನ ಅಭಿಪ್ರಾಯವನ್ನು ಹೇಳಿದೆ. ಇದನ್ನು ಒಟ್ಟು ವಿಚಾರವನ್ನು NGO ನೀಡಿದ ದೂರು ಆಧರಿಸಿ ತನಿಖೆಗೆ ಆದೇಶಿಸಲಾಗಿದೆ ವಿನಃ ಕೇವಲ ಅಲ್ಲಿ ತನಿಖೆಗೆ ಮಾತ್ರ ಆದೇಶ ನೀಡಲಾಗಿದೆ, ಅದನ್ನೇ ಭ್ರಷ್ಟಾಚಾರದ ದೃಷ್ಟಿಯಲ್ಲಿ ನೋಡಬಾರದು ಅಂತ ಬಿಜೆಪಿ ವಕ್ತಾರರಾದಂಥ ಸಂಬಿತ್ ಪಾತ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಂತರದ ಬೆಳವಣಿಗೆಯಲ್ಲಿ ಕೂಡ ಒಟ್ಟು ಈ ಒಂದು ವ್ಯಾಪಾರ ವಹಿವಾಟು ಈಗ ಬೇರೆ ವಿಚಾರಕ್ಕಿಂತಲೂ ಭಾರಿ ಮುಖ್ಯವಾಗುವಂಥದ್ದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ನಡೆಯುವಂಥ ವ್ಯಾಪಾರ ವಹಿವಾಟು ಇದೆಲ್ಲ ಸಾಮಾನ್ಯ ಜಗತ್ತಿಗೆ ಅದು ನಿಗೂಢವಾಗಿ ಇರುತ್ತೆ. ಯಾಕಂತ ಹೇಳಿದ್ರೆ ಅದು ಯಾವುದು ಕೂಡ ನಮ್ಮ ಇತರ ವ್ಯಾಪಾರ ವಹಿವಾಟು ಟೆಂಡರ್ನಷ್ಟು ಜನರಿಗೆ ಕಾಣಿಸಿಕೊಳ್ಳುವುದಿಲ್ಲ. ನಾವು ಭಾರಿ ಪಾರದರ್ಶಕವಾಗಿ ಅದನ್ನು ಮಾಡಿಕೊಂಡು ಬಂದಿದ್ದೇವೆ ಕೂಡ, ಇದು ಒಂದು ವಿಚಾರ. ಬಟ್ ರಕ್ಷಣಾ ಇಲಾಖೆಯ ಖರೀದಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೈಡ್ಲೈನ್ಸ್ಗಳು, ನೀತಿ ನಿರೂಪಣೆಗಳಿದ್ದಾವೆ. ಏನು ಹೇಳುತ್ತೆ ಅಂತ ಹೇಳಿದ್ರೆ, ರಕ್ಷಣೆಗೆ ಸಂಬಂಧಪಟ್ಟಂಥ ಯಾವುದೇ ಸೊತ್ತುಗಳನ್ನು ಖರೀದಿ ಮಾಡುವಾಗ ಕೂಡ ಅಲ್ಲಿ
ಮಧ್ಯವರ್ತಿಗಳಿಗೆ ಅವಕಾಶ ಇರಬಾರದು. ಅಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇರಬಾರದು. ಒಂದು. ಎರಡನೆಯದು, ಅಲ್ಲಿ ಲಂಚದ ವಾಸನೆ ಬರಬಾರದು. ಯಾರಿಗೆ ಕೂಡ ಖರೀದಿ ಮಾಡುವವರಿಗೂ, ಖರೀದಿ ಅದನ್ನು ಕಳುಹಿಸಿಕೊಡುವವರಿಗೂ, ಅಥವಾ ಮೂಲ ಸರಬರಾಜು ಮಾಡುವವರು ಯಾರಿಗೆ ಕೂಡ ಲಂಚ ಕೊಡಬಾರದು ಅನ್ನುವಂಥದ್ದು. ಜೊತೆಗೆ ಒಂದು ವೇಳೆ ಈ ರೀತಿಯ ಲಂಚದ ವಾಸನೆ ಬಂದಿದ್ದೆ ಆದರೆ ಆ ರೀತಿಯ ಪೂರೈಕೆ ಮಾಡಿದ ಕಂಪನಿಯನ್ನೇ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು, ಮತ್ತು ಮುಂದೆ ಅವರಿಂದ ಖರೀದಿ ಮಾಡಬಾರದು. ಇವೆಲ್ಲವೂ ಆ ರಕ್ಷಣಾ ಇಲಾಖೆಯ ಖರೀದಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ನೀತಿ ನಿಯಮಾವಳಿಗಳು. ನಾವು ತುಂಬ ಪಾರದರ್ಶಕವಾಗಿ ಇದನ್ನೆಲ್ಲ ಮತ್ತೆ ಎಲ್ಲವೂ ಪಾರದರ್ಶಕವಾಗಿರಬೇಕು ಅನ್ನುವಂಥದ್ದು ಕೂಡ ಇನ್ನೊಂದು ಬಾರಿ ಮಹತ್ವದ ವಿಚಾರ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗೆ ಆ ರಕ್ಷಣಾ ಇಲಾಖೆಯ ಖರೀದಿಗಳು ಅಥವಾ ಅಲ್ಲಿ ವ್ಯಾಪಾರ ವಹಿವಾಟಿನ ಬಗ್ಗೆ ಮಾಹಿತಿಗಳು ಬರುವುದಿಲ್ಲ. ಮತ್ತು ಪ್ರಶ್ನೆ ಮಾಡಲಿಕ್ಕೆ ಯಾರು ಕೂಡ ಹೋಗುವುದಿಲ್ಲ. ಸೊ ಇಂಥ ವಿಚಾರಗಳೆಲ್ಲ ಇರುತ್ತೆ. ಸೊ ನಾವು ಈ ಹಿಂದೆ ಕೂಡ ನೋಡಿದ್ದೇವೆ, ಬೋಫೋರ್ಸ್ ಹಗರಣ ಅನ್ನೋದು ಕೂಡ ಇದೇ ರೀತಿಯಾಗಿ ಖರೀದಿಗೆ ಸಂಬಂಧ ನಡೆದಂಥ ಅವ್ಯವಹಾರನೆ ನಡೆದಿತ್ತು. ಸೊ ಆಗೊಮ್ಮೆ ಈಗೊಮ್ಮೆ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಈಗ ತನಿಖೆಯಾಗಲಿ ಭಾರತ ಸರ್ಕಾರ ಕೂಡ ತನಿಖೆಗೆ ಮುಕ್ತವಾಗಿ ಒಪ್ಪಿಕೊಂಡು ತನಿಖೆ ಮಾಡಲಿ. ಇದು ಇವತ್ತಿನ ನ್ಯೂಸ್ ಆ್ಯಂಡ್ ವೇವ್ಸ್. ಥ್ಯಾಂಕ್ ಯು. ನ್ಯೂಸ್ ಆ್ಯಂಡ್ ವ್ಯೂಸ್ ಈ ಕಾರ್ಯಕ್ರಮ